ಎಸ್ ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಭಕ್ತಿಶಾಸ್ತ್ರಿ ಕ್ಲಾಸಿಗೆ ಸ್ವಾಗತ, ಸುಸ್ವಾಗತ. ಎಸ್ ಹರೇ ಕೃಷ್ಣ. ಕ್ಲಾಸ್ ಸ್ಟಾರ್ಟ್ ಮಾಡೋ ಮುಂಚೆ ಪ್ರಭುಪಾದಿಗೆ ವಂದನೆ ಸಲ್ಲಿಸುತ್ತಾ, ಪ್ರಭುಪಾದದ ಕೃಪೆಯನ್ನು ಬೇಡುತ್ತಾ, ನಾನು ಏನು ಕ್ಲಾಸ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ ಅದು ನಿಮ್ಗೆ ಅರ್ಥವಾಗಿ ಮಾಡಲಿ ಪ್ರಭುಪಾದ. ಹಾಗೆ ನನಗೆ ಒಳ್ಳೆ ರೀತಿ ಕ್ಲಾಸ್ ಮಾಡ್ಲಿಕ್ಕೆ ಕೃಪೆ ಕೊಡ್ಲಿ ಅಂತ ಹೇಳುತ್ತಾ ಇವತ್ತಿನ ಕ್ಲಾಸ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಶ್ರೀಲ ಪ್ರಭುಪಾದ ಕಿ ಜೈ. ಪಾಠ 5 ಮಂತ್ರ 9 ರಿಂದ 14 ಶ್ರೀ ಈಶೋಪನಿಷತ್ನ ಅವಲೋಕನ. ವಿಭಾಗ 1 ಮಂತ್ರ 1 ರಿಂದ 3 ಒಡೆತನ ಮತ್ತು ಭಗವಂತ ನಿಯಮಗಳು. ವಿಭಾಗ 2 ಮಂತ್ರ 4 ರಿಂದ 8 ಮಹಾಭಾಗವತ ದರ್ಶನ. ವಿಭಾಗ 3 ಮಂತ್ರ 9 ರಿಂದ 14 ಸಂಪೂರ್ಣ ಮತ್ತು ಸಂಬಂಧ. 9 ರಿಂದ 11 ಜ್ಞಾನದ ಪರಿಭಾಷೆಯಲ್ಲಿ. 12 ರಿಂದ 14 ಆರಾಧನೆ ವಿಷಯದಲ್ಲಿ. ವಿಭಾಗ 4 ಮಂತ್ರ 15 ರಿಂದ 18 ಮರಣ ಸಮಯದಲ್ಲಿ ಪ್ರಾರ್ಥನೆ. ಎಸ್ ಹರೇ ಕೃಷ್ಣ. ಮಂತ್ರ 9 ರಿಂದ 14 ಸಂಪೂರ್ಣ ಮತ್ತು ಸಂಬಂಧ. 9 ರಿಂದ 11 ಜ್ಞಾನದ ಪರಿಭಾಷೆಯಲ್ಲಿ. ಎಸ್ ಯಾರು ಓದ್ತೀರಿ ಹ್ಯಾಂಡ್ ರೈಸ್ ಮಾಡಿ ಓದುವವರು. ಎಸ್ ಇಂದು ಮಧ್ಯ ಮಂಜುನಾಥ್. ಹರೇ ಕೃಷ್ಣ. ಎಲ್ಲರೂ ವಿಡಿಯೋಗಳನ್ನು ಆನ್ ಮಾಡಿ. ಎಲ್ಲರೂ ಎಲ್ಲರೂ ತಮ್ಮ ತಮ್ಮ ವಿಡಿಯೋಗಳನ್ನು ಆನ್ ಮಾಡಿ. ಎಸ್ ಹರೇ ಕೃಷ್ಣ. ಓಕೆ. ಹರೇ ಕೃಷ್ಣ ಪ್ರಭುಜಿ. ಓದಿ. ಮಂತ್ರ 9 ಅಂಧಂ ತಮಃ ಪ್ರವಿಶಂತಿ ಯೇ ಅವಿದ್ಯಾ ಮುಪಾಸತೆ. ಯಾರು ಅವಿದ್ಯೆಯ ಕಾರ್ಯಗಳಲ್ಲಿ ತೊಡಗಿರುವರೋ ಅವರು ಅಜ್ಞಾನ ಅಂಧಕಾರದ ಪ್ರದೇಶವನ್ನು ಪ್ರವೇಶಿಸುತ್ತಾರೆ. ಜ್ಞಾನವೆನಿಸಿಕೊಂಡಿರುವುದರಲ್ಲಿ ತೊಡಗಿರುವವರಂತೂ ಇನ್ನೂ ಕೇಳು. ಹರೇ ಕೃಷ್ಣ ಪ್ರಭು. ನೋಡಿ ಇಲ್ಲಿ ಎಸ್ ಯಾರು ಹೇಳ್ತೀರಿ? ಇಲ್ಲಿ ಅವಿದ್ಯೆಯ ಕಾರ್ಯಗಳು ತೊಡಗಿರುವವರು ಅಜ್ಞಾನದ ಪ್ರವೇಶಿಸ್ತಾರೆ. ಜ್ಞಾನವೆನಿಸಿಕೊಂಡಿರುವವರು ಇನ್ನೂ ಕೂಡ ಕೀಳು. ಇದು ಯಾರಿಗೆ ಹೇಳ್ತಾ ಇದ್ದಾರೆ ಪ್ರಭುಪಾದ್? ಎಸ್ ಓಪನ್ ಅನ್ಮ್ಯೂಟ್ ಮಾಡ್ತಾ ಇದ್ದೇನೆ. ಹೇಳ್ಬೋದು ನಿಮ್ಮ ಅಭಿಪ್ರಾಯ. ಮಾಯಾವಾದಿಗಳಿಗೆ ಪ್ರಭುಜಿ. ಮಾಯವಾದಿಗಳಿಗ? ನಿರಾಕರವಾದಿಗಳಿಗೆ ಜ್ಞಾನಿಗಳಂತ ಹೇಳ್ತಾರೆ. ಎಸ್ ಓಕೆ. ಅವರು ಕೀಳು ಹೋಗ್ತಾರೆ. ಓಕೆ. ಮತ್ತೆ ಇಲ್ಲಿ ಅವಿದ್ಯೆ ಇನ್ನೊಂದು ಯಾರಿಗೆ? ಭೌತಿಕ ವಿದ್ಯೆ ಮತ್ತು ಆಧ್ಯಾತ್ಮಿಕ ವಿದ್ಯೆಗೆ ಹೇಳ್ತಾರೆ. ಇಲ್ಲಿಯ ವಿದ್ಯೆ ಈಗ ಭೌತಿಕ ಐಹಿಕ ವಿದ್ಯೆ, ದೇವರ ವಿದ್ಯೆ ಆಧ್ಯಾತ್ಮಿಕ ವಿದ್ಯೆ. ಅದು ವಿದ್ಯೆ, ಇದು ಅವಿದ್ಯೆ. ಓಕೆ. ಅಲ್ಲ ನೋಡಿ ಇಲ್ಲಿ ಜ್ಞಾನ ನಾನು ಹೇಳುವಂಥದ್ದು. ಈಗ ಯಾರು ಉತ್ತರ ಕೊಟ್ಟದ್ದು? ಲತ್ಯ ಶಶಿಕುಮಾರ್ ಕೊಟ್ರು. ನಿರಾಕಾರವಾದಿಗಳು ಮಾಯವಾದಿಗಳು. ಎಸ್ ಓಕೆ. ಇದು ಅವರಿಗೆ, ಅವರು ಅಂಧತಮ ಪ್ರದೇಶಕ್ಕೆ ಹೋಗ್ತಾರಂತೆ ಇವರಿಗೆ ಅಂತ. ಇಲ್ಲಿ ಯಾರಿಗೆ ಹೇಳುವಂತಹದ್ದು? ಅವಿದ್ಯೆಯ ಕಾರ್ಯಗಳು ತೊಡಗಿರುವ ಅವರು ಅಜ್ಞಾನ ಅಂಧಕಾರದ ಪ್ರವೇಶವನ್ನು ಪ್ರವೇಶಿಸ್ತಾರೆ. ಇದು ಯಾರಿಗೆ? ಭೌತಿಕವಾದಿಗಳಿಗೆ ಪ್ರಭುಜಿ. ಭೌತಿಕದಲ್ಲಿರುವಂತಹ ಕರ್ಮಿಗಳು ಪ್ರಭುಜಿ. ಭೌತಿಕದಲ್ಲಿರುವಂತಹ ಕರ್ಮಿಗಳ ಭೌತಿಕವಾದಿಗಳು. ಭೌತಿಕ ಯಾರು ಬೇರೆ ಎಂತಾದ್ರು ಹೇಳ್ಬೋದಾ? ಹರೇ ಕೃಷ್ಣ. ಎಸ್ ಹರೇ ಕೃಷ್ಣ. ಯಾರು ಹೇಳ್ತೀರಿ? ಎಸ್ ಯಾರು ಹೇಳ್ಬೋದು? ಯಾವ ಜ್ಞಾನದಿಂದ ನಮ್ಮ ಶರೀರವನ್ನು ಸುದೃಢವಾಗಿ ಇಟ್ಟುಕೊಳ್ಳುತ್ತೇವೆ, ಸಮಾಜದ ದುಡಿಮೆಗೋಸ್ಕರ ಯಾವ ಜ್ಞಾನವನ್ನು ಬಳಸಿಕೊಳ್ಳುತ್ತೇವೆ ಅದನ್ನು ಅವಿದ್ಯೆ ಎಂದು ಕರೀತಾರೆ. ಸೈಂಟಿಸ್ಟ್ಗಳು ಪ್ರಭುಜಿ. ಸೈಂಟಿಸ್ಟ್ಗಳು ಮಾಯಾ ಅಪೃತ ಜ್ಞಾನ.
ಮೂಢರು ಪ್ರಭುಜಿ. ಯಾರು ಓದ್ಲಿಲ್ವಾ 9th ಚಾಪ್ಟರ್? ಓದಿದೆ. ಓದಿಲ್ವಾ? ಓದಿದ್ದೇವೆ, ಒಂದ್ಸರಿ ಓದಿದೆ, ಗೊತ್ತಾಗಲ್ಲ. ಭೌತಿಕ ವಿದ್ಯೆ ಪ್ರಭುಜಿ. ಹಾ, ಭೌತಿಕ ವಿದ್ಯೆ ಶಿಕ್ಷಣ. ಭೌತಿಕ ವಿದ್ಯೆ ಶಿಕ್ಷಣ. ನೋಡಿ ಇಲ್ಲಿ ಭಾವಾರ್ಥದಲ್ಲಿ ಪ್ರಭುಪಾದ ಹೇಳಿದ್ದಾರೆ ಎಂತಂದ್ರೆ ವೇದವಾದ ರಥ. ವೇದವಾದ ರಥ, ವೇದವಾದ ರಥ, ವೇದವಾದ ರಥ ಅಂದ್ರೆ ಎಂತ? ಭಾವ ಮತ್ತು ನರಾಧನೆ. ವೇದವಾದ ರಥ, ವೇದವಾದ ರಥ ವೇದದ ವಿರುದ್ಧ ಮಾತ್ರ. ವೇದ ಅವ್ರಿಗೆ ಗೊತ್ತಿದೆ ಎಂದು ಅನಿಸ್ಕೊಳ್ತಾರೆ, ಅವ್ರಿಗೆ ಗೊತ್ತಿಲ್ಲ. ವೇದ ಗೊತ್ತಿದೆ ಎಂದು ಅನಿಸ್ಕೊಳ್ತಾರೆ. ವೇದಗಳನ್ನು ತಿಳಿದವರು. ವೇದ ಅಂತ ಹೇಳ್ತಾರೆ, ಅಲ್ಲ, ಚೆನ್ನಾಗಿ ತೋರಿಸಿಕೊಳ್ಳುತ್ತಾರೆ. ಭಾವಾರ್ಥ ತಮ್ಮದೇ- ಓದ್ಬೇಕಪ್ಪ ನೀವೆಂತ? ತಮ್ಮದೇ ಅಭಿಪ್ರಾಯವನ್ನು. ಛೀ, ಎಂತ ಓದುವುದಿಲ್ಲ ನೀವು, ಓದದೆ ಹೇಗೆ ಈ ಭಕ್ತಿಶಾಸ್ತ್ರ ಕ್ಲಾಸ್? ಪ್ರಭುಪಾದ ಭಾವಾರ್ಥದಲ್ಲಿ ಎಲ್ಲ ಉಂಟಲ್ಲ ಇದ್ರಲ್ಲಿ. ಸಾರಿ, ಯಾವ್ದು ನಮ್ಮ ಈಶೋಪನಿಷತ್ ಶ್ಲೋಕ ಆದ್ಮೇಲೆ ಅನುವಾದ ಆದ್ಮೇಲೆ ಭಾವಾರ್ಥ. ವೇದದಲ್ಲಿರುವ ಎಲ್ಲ ವ್ಯಾಖ್ಯಾನಗಳನ್ನು ಅವರು ಕಡೆಗಣಿಸುವುದು. ಆಚಾರ್ಯರ ಪ್ರಮಾಣಬದ್ಧವಾದ ವ್ಯಾಖ್ಯಾನಗಳನ್ನು ಕಡೆಗಣಿಸುತ್ತಾರೆ, ತಮ್ಮದೇ ಆದ ವ್ಯಾಖ್ಯಾನಗಳನ್ನು ಕೊಡುತ್ತಾರೆ. ಇದು ವೇದವಾದ ರಹಸ್ಯ. ನೋಡಿ ಫಸ್ಟಿಗೆ ಉಂಟು ಅದು, ಮತ್ತೆ ಸೆಂಟೆನ್ಸ್ ಫಸ್ಟಿಗೆ ಅಂತ ಹೇಳ್ತಾರೆ. ವೇದವಾದ ರಥ ಅಂದ್ರೆ ಜನರು ವೇದದ ಅವರದೇ ವ್ಯಾಖ್ಯಾನ. ನಿಜವಾದ ಭಾವಾರ್ಥವನ್ನು ಅರ್ಥ ಮಾಡುವುದಿಲ್ಲ. ಅವರು ಸೈಡ್ ಇಶ್ಯೂಸ್ ಅಂದ್ರೆ ಎಂತ? ಹೆವೆನ್ಲಿ ಪ್ಲೆಜರ್, ಈ ಸ್ವರ್ಗ ಸುಖ, ಇಂದ ಸುಖಕ್ಕೆ ಅದನ್ನು ಇದು ಮಾಡುವಂಥದ್ದು ಅವರು. ಅಲ್ಟಿಮೇಟ್ ಏಮ್ ವೇದದ ಗೊತ್ತಿಲ್ಲ ಅವರಿಗೆ. ಅಲ್ಟಿಮೇಟ್ ಎಂತ ಯಾರು ಹೇಳ್ತೀರಿ? ವೇದದ ಅಲ್ಟಿಮೇಟ್ ಏಮ್ ಭಗವಂತನ ಬಗ್ಗೆ ಅರಿಯೋದು ಪ್ರಭುಜಿ. ಅದು ಹೌದು. ಯಾವ ಶ್ಲೋಕ ಅದು ಭಗವದ್ಗೀತೆಯಲ್ಲಿ? ವೇದೇಶ ಯಾವ ಶ್ಲೋಕ? ಅದ್ರ ಅರ್ಥ ಎಂತ? ವೇದಗಳ ಅರ್ಥ ಎಂತ ಅದ್ರದ್ದು? ವೇದಗಳಿಂದ ತಿಳಿಯಬೇಕಾದವನು ಭಗವಂತನೇ. ವೇದಗಳಿಂದ ತಿಳಿಯಬೇಕಾದವನು ಭಗವಂತನ. ಭಗವಂತ ತಿಳಿದವನು. ಮತ್ತೆ ಬೇರೆ ಅವರಿಗೆ ಸತ್ಯ ಇದೆ. ಎಲ್ಲ ವೇದಗಳಿಂದ ತಿಳಿಯಬೇಕಾದವನು ನಾನು, ವೇದಾಂತ ಕರ್ತ ನಾನು, ವೇದಗಳನ್ನು ತಿಳಿದವನು ನಾನೇ. ಎಸ್ ಎಸ್, ಓಕೆ. ಈಗ ನಾವು ಹೋಗುವ. ಹಾಗಾಗಿ ನೀವು ಕರೆಕ್ಟಾಗಿ ಓದಬೇಕು. ಓದದೆ ಬಂದರೆ ಕಷ್ಟ ಆಗ್ತದೆ, ಅರ್ಥ ಆಗುವುದಿಲ್ಲ. ನಾನು ಸುಮ್ಮನೆ ಹೆಸರಿಗೆ ಕ್ಲಾಸ್ ಮಾಡಿದ್ರೆ ಆಗ್ತದೆ. ಎಸ್, ಇಲ್ಲಿ ಹೇಳುವಂಥ ಅಂಧಂ ತಮ ಪ್ರವೇಶಂತೆಯೇ ಅವಿದ್ಯಾಯ ಉಪಾಸತೆ. ಈಗ ನಮ್ಮ ಈ ಸೋಕಾಲ್ಡ್ ಮೆಟೀರಿಯಲ್ ನಾಲೆಜ್ ಇದೆ ಅಂತ ಅಂದ್ರೆ ಅವಿದ್ಯೆ, ಅದು ವಿದ್ಯೆ ಅಲ್ಲ. ಮತ್ತೆ ನೆಕ್ಸ್ಟ್ ಲೈನಲ್ಲಿ ಹೇಳುವಂಥದ್ದು ಜ್ಞಾನವೆನಿಸಿಕೊಂಡಿರುವವರಲ್ಲಿ ತೊಡಗಿರುವವರು ಅಂತ ಇನ್ನೂ ಕೀಳು. ಅಂದ್ರೆ ಈ ಜ್ಞಾನೀಸ್ ಅಂದ್ರೆ ಇಲ್ಲಿ ವೇದವಾದ ರಥ ಅದನ್ನು ಪ್ರಭುಪಾದಲ್ಲಿ ಹೇಳಿದ್ದಾರೆ. ಅವರೆಲ್ಲ ದೇ ವಿಲ್ ಗೋ ಟು ದಿ ಡಾರ್ಕೆಸ್ಟ್ ರೀಜನ್ ಆಫ್ ಹೆಲ್. ಇನ್ನು ಕೂಡ ಅನ್ನದ ಪ್ರವೇಶಕ್ಕೆ ಹೋಗ್ತಾರೆ ಅವರು. ಎಸ್, ಯಾರು ಓದ್ತೀರಿ? ಹರೇ ಕೃಷ್ಣ. ರೂಪಶಂಕರ್ ಆಯ್ತಾ? ರೂಪಶಂಕರ್ ಹರೇ ಕೃಷ್ಣ. ಆಧುನಿಕ ನಾಗರಿಕತೆಯು ಸಾಮೂಹಿಕ ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ಮುಂದುವರಿದಿದೆ. ಆದರೆ ಜನರು ಹಿಂದೆಗಿಂತಲೂ ಹೆಚ್ಚು ಅತೃಪ್ತರಾಗಿದ್ದಾರೆ, ಏಕೆಂದರೆ ಅವರು ಜೀವನದ ಬಹುಮುಖ್ಯ ವಿಷಯವಾದ ಆಧ್ಯಾತ್ಮಿಕ ಕಥೆಯನ್ನು ಬಿಟ್ಟು ಐಹಿಕ ಪ್ರಗತಿಯ ಬಗ್ಗೆ ಹೆಚ್ಚು ಗಮನ ಕೊಡುತ್ತಿದ್ದಾರೆ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ. ನೋಡಿ ಹೇಗೆ ಅಂದ್ರೆ ಮೇನ್ ಎಂತಂದ್ರೆ ಆಧ್ಯಾತ್ಮಿಕ. ಹೇಗೆಂದ್ರೆ
ಟ್ರೈನ್ ಟ್ರ್ಯಾಕ್ ಎರಡು ಉಂಟು, ಎರಡು ಟ್ರ್ಯಾಕ್ ಬೇಕಾದ ಅಂದ್ರೆ ಈ ಟ್ರೈನ್ ಪಟ್ಟಿ ನೋಡಿ, ಆಚೆ ಈಚೆ ಇರ್ತದೆ, ನಡುವಲ್ಲಿ ಈ ರೀತಿ ಇರ್ತದೆ ಅಲ್ಲ ಏಣಿಯಾಗಿ. ಹಾಗೆ ಅದು ಎರಡು ಕೂಡ ಬೇಕು. ಎರಡು ಅಂದ್ರೆ ಒಂದು ಆಧ್ಯಾತ್ಮಿಕ, ಒಂದು ಭೌತಿಕ. ಈಗ ಆಧುನಿಕ ನಾಗರಿಕ ಭೌತಿಕ ಮಾತ್ರ, ಆಧ್ಯಾತ್ಮಿಕ ಇಲ್ಲ. ಕೃಷ್ಣ ಎಂತ ಹೇಳುವಂಥದ್ದು ಭಗವದ್ಗೀತೆಯಲ್ಲಿ, ಮಾಂ ಸ್ಮರ ಮಾಂ ಅನುಸ್ಮರ ಯುಜ್ಯತ, ನನ್ನನ್ನು ಸ್ಮರಣೆ ಮಾಡಿ ನೀನು ಯುದ್ಧ ಮಾಡು. ಮಾಂ ಅನುಸ್ಮರ, ನನ್ನನ್ನು ಸ್ಮರಣೆ ಮಾಡು, ಮತ್ತೆ ನೀನು ಯುದ್ಧ ಮಾಡು. ನನ್ನನ್ನು ಸ್ಮರಣೆ ಮಾಡೋದಂದ್ರೆ ಕೃಷ್ಣ ಪ್ರಜ್ಞೆ, ಯುದ್ಧ ಮಾಡೋದಂದ್ರೆ ಕ್ಷತ್ರಿಯನ ಕೆಲಸ. ಎರಡು ಕೂಡ ಹೋಗ್ಬೇಕು ಒಟ್ಟೊಟ್ಟಿಗೆ. ಹಾಗಾಗಿ ಆಧುನಿಕ ನಾಗರಿಕತೆ ಅಂತ ಸಾಕಷ್ಟು ಶಿಕ್ಷಣ, ಇದು ಭೌತಿಕ ಸರ್, ಇದು ಮೆಟೀರಿಯಲ್, ಸ್ಪಿರಿಚುವಲ್ ಅಲ್ಲ ಅದು. ಆದ್ರೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ತುಂಬಾ ಮುಂದುವರಿದ್ದಾರೆ, ಆದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಉಂಟಾ? ಇಲ್ಲ. ಯಾಕೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ? ಯಾಕೆಂದ್ರೆ ಆಧ್ಯಾತ್ಮಿಕ ಇಲ್ಲ. ಸ್ಯಾಟಿಸ್ಫ್ಯಾಕ್ಷನ್ ಬರುವಂಥದ್ದು ಆಧ್ಯಾತ್ಮಿಕದಲ್ಲಿ, ಇದರಲ್ಲಿ ಅಲ್ಲ. ಜೀವನದ ಬಹುಮುಖ್ಯ ವಿಷಯವಾದ ಆಧ್ಯಾತ್ಮಿಕವನ್ನು ಬಿಟ್ಟು ಐಹಿಕ ಪ್ರಗತಿಯ ಬಗ್ಗೆ ಹೆಚ್ಚು ಗಮನ ಕೊಡುತ್ತಿದ್ದಾರೆ. ಎರಡು ಕೂಡ ಒಟ್ಟಿಗೆ ಹೋಗ್ಬೇಕು, ಭೌತಿಕ ಕೂಡ ಆಧ್ಯಾತ್ಮಿಕ, ಸೈಡ್ ಬೈ ಸೈಡ್. ಆದ್ರೆ ಒಂದಕ್ಕೆ ಮಾತ್ರ ಒತ್ತು ಕೊಡ್ತಾ ಇದ್ದಾರೆ, ಇನ್ನೊಂದನ್ನು ನೆಗ್ಲೆಕ್ಟ್ ಮಾಡಿದ್ದಾರೆ. ಎಸ್, ನೆಕ್ಸ್ಟ್ ಗಾಯತ್ರಿ ದೇವಿ. ಎಸ್, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹ್ಮ್. ದೇವರಿಲ್ಲವೆನ್ನುವ ಜನರ ಶೈಕ್ಷಣಿಕ ಪ್ರಗತಿಯು ಹಾವಿನ ಹೆಡೆಯಲ್ಲಿರುವ ಮಣಿಯಷ್ಟೇ ಅಪಾಯಕಾರಿಯಾದದ್ದು. ಮಣಿಭೂಷಿತವಾದ ಹಾವು ಭೂಷಣರಹಿತವಾದ ಹಾವಿಗಿಂತ ಹೆಚ್ಚು ಅಪಾಯಕಾರಿ. ಹರೇ ಕೃಷ್ಣ. ಇದರ ಅರ್ಥ ಎಂತ? ಪ್ರಭುಪಾದ ಹೇಳುವಂಥದ್ದು, ಇದಕ್ಕೆ ಸಣ್ಣ ಒಂದು ಉದಾಹರಣೆ ಕೊಡ್ತೇನೆ. ಒಮ್ಮೆ ಪ್ರಭುಪಾದ ಇಂಗ್ಲೆಂಡ್ಗೆ ಹೋಗ್ತಾರೆ. ಅಲ್ಲಿ ಅವಳು ಹೇಳುವಂಥದ್ದು, ಒಬ್ಬಳು ಜರ್ನಲಿಸ್ಟ್ ಪ್ರಭುಪಾದಿಗೆ, ಸ್ವಾಮೀಜಿ, ಇನ್ ಯುವರ್ ಕಂಟ್ರಿ ಆಲ್ ಆರ್ ಅನ್ಎಜುಕೇಟೆಡ್, ಆಲ್ ಆರ್ ಇಲಿಟ್ರೇಟ್. ಅಂದ್ರೆ ಯಾರಿಗೆ ಎಜುಕೇಶನ್ ಇಲ್ಲ ನಿಮ್ಮ ದೇಶದಲ್ಲಿ. ಇದು 70s ಅಲ್ಲಿ, ಆಕ್ಚುಲ್ 70s ಅಲ್ಲಿ ಜಾಸ್ತಿ ಇರಲಿಲ್ಲ ಎಜುಕೇಶನ್, ಕಡಿಮೆ ಇತ್ತು. ಆಲ್ ಆರ್ ಇಲಿಟ್ರೇಟ್, whereas in our country all are educated, all are literate. ಅದಕ್ಕೆ ಪ್ರಭುಪಾದ ಹೇಳುವಂಥದ್ದು, the more you become educated, the more you go away from God. ನೀವು ಎಷ್ಟು ಜಾಸ್ತಿ ಎಜುಕೇಶನ್ ಹೋಗ್ತೀರಿ ನೋಡಿ. ಬೇಕಿದ್ರೆ ನಿಮ್ಮ ಫ್ಯಾಮಿಲಿಯಲ್ಲಿ ಇದು ನೀವು ಅನುಭವ ಮಾಡಿದ್ದೀರಾ? ನಿಮ್ಮ ಫ್ಯಾಮಿಲಿಯಲ್ಲಿ ಜಾಸ್ತಿ ಎಜುಕೇಶನ್ ಮಾಡಿದವರು ದೇವರ ಮೇಲೆ ಎಷ್ಟು ಆಸಕ್ತಿ ಉಂಟು? ಎಷ್ಟು ಹೇಳ್ಬೋದು ನಿಮ್ಮ ಅಭಿಪ್ರಾಯ? ನಿಮ್ಗೆ ಎಂತಾದ್ರೂ ಅಂತ ಎಕ್ಸ್ಪೀರಿಯನ್ಸ್ ಉಂಟಾ? ಎಸ್, ಹರೇ ಕೃಷ್ಣ. ಅನ್ಮ್ಯೂಟ್ ಮಾಡಿದ್ದೇನೆ, ಓಪನ್ ಅನ್ಮ್ಯೂಟ್. ಅವರಿಗೆ ಆಸಕ್ತಿ ಇಲ್ಲ ಪ್ರಭುಜಿ. ಹೌದಾ? ಅದೇ ಎಜುಕೇಶನ್ ಆದವ್ರು ಎಂತ ಹೇಳ್ತಾರೆ? ನಿಮ್ಮ ಫ್ಯಾಮಿಲಿ ಯಾರು ಇದ್ರೆ ಎಂತ ಹೇಳ್ತಾರೆ ದೇವರ ಬಗ್ಗೆ ನೀವು ಮಾಡೋದಕ್ಕೆ? ಭಗವಂತ ಇಲ್ಲ. ಹಾ, ಭಗವಂತ ಇಲ್ಲ. ಅಲ್ಲಲ್ಲ, ಅವ್ರೇ ಭಗವಂತ ಇಲ್ಲ ಅಂತ ಹೇಳುದಲ್ಲ. ಎಸ್. ಮತ್ತೆ ಟೈಮ್ ಇಲ್ಲ ಅಂತಾರೆ ಪ್ರಭುಜಿ. ಹಾ, ಟೈಮ್ ಇಲ್ಲ ಅಂತಾರೆ ಪ್ರಭುಜಿ. ಟೈಮ್ ಇಲ್ಲ. ಅವ್ರದೇ ಆದ ಕೆಲ್ಸಗಳಲ್ಲೇ ಅವ್ರಿಗೆ ಇಂಟ್ರೆಸ್ಟ್ ಹೊತ್ತು ದೇವರಿಗೋಸ್ಕರ ಅವ್ರಿಗೆ ಟೈಮ್ ಇಲ್ಲ ಅಂತಾರೆ. ಅವ್ರು ಪುಣ್ಯ ಮಾಡ್ಲಿಲ್ಲ. ಹೌದು. ನಾವು ಸಾಕಷ್ಟು ಪುಣ್ಯ ಮಾಡದೆ ಇದರ ಮೇಲೆ ಆಸಕ್ತಿ ಬರುವುದಿಲ್ಲ. ಭಗವದ್ ಕೃಷ್ಣ ಹೇಳ್ತಾನಲ್ಲ, ಯಾರನ್ನ ಸೇವೆ ಮಾಡ್ತಿದ್ದಾನೆ ಅವನ್ನೆಲ್ಲ ತುಂಬಾ ಪುಣ್ಯ ಮಾಡಿದಾನಂತೆ ಹೋದ ಲೈಫಲ್ಲಿ, ಈಗ ಕೂಡ. ಮತ್ತೆ ಎಲ್ಲ ಪಾಪ ಒಂದು ನಾಶವಾಗಿದೆ, ಅವ ಮಾತ್ರ ನನ್ನ ಸೇವೆ ಬರುವಂತ, ಎಲ್ಲರಿಗೂ ಬರ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಇಲ್ಲಿ ಎಂತ ಅಂದ್ರೆ ಪ್ರಭುಪಾದ ಹೇಳುವಂತದ್ದು, whereas in India people are illiterate but they go in queue to temple, they have faith in Lord. ಹಾಗಾಗಿ ಈ ಸೋಕಾಲ್ಡ್ ಎಜುಕೇಶನ್ ಯಾವುದಕ್ಕೆ, ಏನು ಅದರ ಇದು ವ್ಯಾಲ್ಯೂ? ಪ್ರಭುಪಾದ ಹೇಳ್ತಾರೆ ಏನು ಅಲ್ಲ. ಎಜುಕೇಶನ್ ಇದ್ರೆ ಒಳ್ಳೇದು, ಈಗ ನಾನು ಕೂಡ ಎಜುಕೇಶನ್ ಪಡೆದಿದ್ದೇನೆ, ಒಳ್ಳೇದು. ಆದ್ರೆ ಆ ಎಜುಕೇಶನ್ ಇಂದ ನಾವು ಕೃಷ್ಣನನ್ನು ಇದು ಮಾಡಿದ್ರೆ ಅದು ವ್ಯಾಲ್ಯೂ ಇಲ್ಲ ಅದಕ್ಕೆ. ಈಗ ನಿಮ್ಗೆ ಸಪೋಸ್ ಯಾರಾದ್ರೂ ಒಂದು ಚೆಕ್ ಕೊಡ್ತಾರೆ, ನಿಮ್ದು ಕ್ಲೋಸ್ ರಿಲೇಟಿವ್ ಇಲ್ಲ ಫ್ರೆಂಡ್, ಒಂದು 10 ಹಾಕಿ ಕೊಡ್ತಾರೆ, ಅದಕ್ಕೆ ವ್ಯಾಲ್ಯೂ ಉಂಟು ಚೆಕ್ಕಿಗೆ? ಚೆಕ್ ಕೊಟ್ಟಿದ್ದಾರೆ ಸೈನ್ ಹಾಕಿ, ಬ್ಲಾಂಕ್ ಚೆಕ್ 10 ಹಾಕಿ ಕೊಟ್ಟಿದ್ದಾರೆ, ವ್ಯಾಲ್ಯೂ ಉಂಟು ಅದರಲ್ಲಿ?
ಈಗ ಆ ಚೆಕ್ಕಿಗೆ ಯಾವಾಗ ವ್ಯಾಲ್ಯೂ ಬರುವಂತದ್ದು? ಇದ್ರಲ್ಲಿ ಸಂಖ್ಯೆ ಬರ್ಬೇಕು. ಇದರಲ್ಲಿ ಸಂಖ್ಯೆ ಬರಬೇಕು. ಸಂಖ್ಯೆ ಬರ್ಬೇಕು. ಆ ಸಂಖ್ಯೆ ಕೃಷ್ಣ, ಆ ಸಂಖ್ಯೆ ಕೃಷ್ಣ. ಹಾಗಾಗಿ ಎಂತದೇ ನನ್ನ ಮಗ ಡಾಕ್ಟರ್, ನನ್ನ ಮಗಳು ಇಂಜಿನಿಯರ್, ಅದು ಇದು ಏನು ವ್ಯಾಲ್ಯೂ ಇಲ್ಲ ಇಫ್ ದೇ ಆರ್ ನಾಟ್ ಡಿವೋಟಿ. ಹಾಗೆ ದ್ರೌಪದಿ ಸೋಕಾಲ್ಡ್ ಎಜುಕೇಶನ್ಗೆ ಕೊಡುವುದೇ ಇಲ್ಲ. ಯಾಕೆ? ದಿಸ್ ಸೋಕಾಲ್ಡ್ ಎಜುಕೇಶನ್ ಇಟ್ ಟೇಕ್ಸ್ ಅವೇ ಫ್ರಮ್ ಕೃಷ್ಣ. ನನ್ಗೆ ತುಂಬಾ ಆಗಿದೆ ಎಕ್ಸ್ಪೀರಿಯನ್ಸ್, ತುಂಬಾ ಅಂದ್ರೆ ತುಂಬಾ ಆಗಿದೆ. ನಾನು ಇದೊಂದು 2018 ಮೂವರು ಇಂಜಿನಿಯರ್ಸ್ ಉನ್ನತ ಮಟ್ಟದ ಕಂಪನಿಯಲ್ಲಿದ್ದಾರೆ. ಅವರನ್ನು ಭೇಟಿಯಾದದ್ದು ಮೂವರಿಗೂ ಕೂಡ ಹೇಳುವಂಥದ್ದು ಇದು ಮೈಥಾಲಜಿ ಅಂತೆ, ನಮ್ದು ಮಿತ್, ನಂಬಿಕೆ ಇಲ್ಲ. ಭಗವದ್ಗೀತೆ ಎವ್ರಿಥಿಂಗ್ ಇಸ್ ಮೈಥಾಲಜಿ, ಮೇತ್. ಮತ್ತೆ ಸೈನ್ಸ್ ಈಸ್ ಫ್ಯಾಕ್ಟ್. ನಾವು ಎಂತ ಕಲ್ತಿದ್ದೇವೋ ಅದೆಲ್ಲ ಸರಿ ಉಂಟಂತೆ ಅವ್ರು ಕಲ್ತದ್ದು. ಈಗ ನಾವು ಎಂತೆಲ್ಲ ಕಲ್ತಿದ್ದೇವೆ ಇದೆಲ್ಲ ನಮ್ಗೆ ಟೈಮ್ ಇಲ್ಲ ಅಂತ ಹೇಳುವಂಥದ್ದು, ಬೇರೆ ಕೆಲಸ ಇಲ್ಲ ಅಂತೆ, ಅದಕ್ಕೆ ನಾವು ಇದನ್ನು ಕಲಿಯುವುದಂತೆ, ಇದಕ್ಕೆ ಏನು ವ್ಯಾಲ್ಯೂ ಇಲ್ಲ ಅಂತ. ಮೂವರು ಕೂಡ ಮೆಕ್ಯಾನಿಕಲ್ ಇಂಜಿನಿಯರ್ಸ್, ಉನ್ನತ ಮಟ್ಟದ ಪೋಸ್ಟ್ ಅಲ್ಲಿ ಇದ್ದಾರೆ, ಜಾಬ್ ಅಲ್ಲಿ. ಈ ರೀತಿ ಹೇಳುವಂಥದ್ದು ನೀವು ಎಣಿಸಿ. ಈಗ ಇದು ಯಾರ ಮಿಸ್ಟೇಕ್? ಎಸ್, ಯಾರು ಹೇಳ್ತೀರಿ? ಈಗ ಇದು ಯಾರ ಮಿಸ್ಟೇಕ್? ಗವರ್ಮೆಂಟ್ ಗವರ್ಮೆಂಟ್ ಮಿಸ್ಟೇಕ್. ಮತ್ತೆ ಬೇರೆ ಎಜುಕೇಶನ್ ಸಿಸ್ಟಮ್ ಮತ್ತೆ ಬೇರೆ ತಂದೆ ತಾಯಿದು ಪ್ರಭುಜಿ. ಎಸ್, ಇಂದುಮತಿ ಮಂಜುನಾಥ್, ಎಸ್, ಅವರಿಗೆ 100 ಮಾರ್ಕ್ಸ್ ಕೊಡುವ ತಂದೆ ತಾಯಿ. ಈಗ ನೋಡಿ, ನಾನು ನಿಮ್ಗೆ ಒಂದು ಸಣ್ಣ ಒಂದು ವಿಷಯ ಹೇಳ್ತೇನೆ. ಈಗ ನಂದು ಎಕ್ಸಾಂಪಲ್. ಹೇಗೆ ಅಂದ್ರೆ ಎಷ್ಟು ಇದಾಗ್ತದೆ ಅಂದ್ರೆ, ಕೆಲವರಿಗೆ ಅವರ ತಿಂದ ತಟ್ಟೆ ಅಂದ್ರೆ ಪ್ಲೇಟ್ ಅದನ್ನು ಸರಿಯಾಗಿ ತೊಳೆಯುವುದಿಲ್ಲ. ಬಾಕಿ ಬಿಡಿ, ಬಾಕಿ ಸೇವೆ ಬಿಡಿ, ಟೆಂಪಲ್ ಅಲ್ಲಿ ಕೂತಲ್ಲಿ ಅವ್ರು ತಿಂದ ಮೇಲೆ ಅಲ್ಲಿ ಇದಾಗ್ತದೆ, ಅದನ್ನು ಸರಿಯಾಗಿ ತೆಗೆಯುವುದಿಲ್ಲ. ಊಟ ಆದ ಮೇಲೆ ಅದನ್ನು ಒರೆಸುವುದಿಲ್ಲ. ತಿಂದ ಮೇಲೆ ಹೇಗೆ ಅಂದ್ರೆ, ತಿನ್ನುವಾಗ ಸಣ್ಣದಿಂದ ನಾನು ಹೇಗೆ ತಿಂದೆ, ಈಗ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಅದನ್ನು ತಿನ್ನಲೇಬೇಕು. ಹೇಗೆಂದ್ರೆ ಒಂದು ಮಹಾಪ್ರಸಾದ ಫುಲ್ ನಕ್ಕಿ ನಾನು ಎಲೆಯಲ್ಲಿ ಊಟ ಮಾಡಿದ್ ಕೂಡ ಫುಲ್ ನಾನು ಇದು ಮಾಡಿ ಖಾಲಿ ಎಲೆ ಸಿಗ್ತದೆ ನಿಮ್ಗೆ. ಪ್ಲೇಟಲ್ಲಿ ಕೂಡ ಹಾಗೆ ನಾವು ತಿನ್ನುವಂಥದ್ದು, ಎಷ್ಟು ಬಿಟ್ಟು ವೇಸ್ಟ್ ಮಾಡ್ತಾರೆ. ಈಗ ನಾನು ಇದನ್ನು ಯಾಕೆ ಹೇಳ್ತಿದ್ದೆ ಅಂದ್ರೆ, ನನಗೆ ಸಣ್ಣದಿರುವಾಗ ನನ್ನ ತಂದೆ ನಾನು ಸ್ವಲ್ಪ ಬಿಟ್ಟದಕ್ಕೆ ನನಗೆ ಕಿವಿಗೆ ಹಿಡಿದಿದ್ರು. ಮತ್ತೆ ಒಂದ್ ದಿವಸ ನಾನು ಊಟ ಆದ ಮೇಲೆ ಸ್ವಲ್ಪ ಅಲ್ಲಿ ಚೆಲ್ಲಿತ್ತು, ಅದಕ್ಕೆ ಈಗ ಹಿಡಿದಿದ್ದಾರೆ. ಮತ್ತೆ ಅಲ್ಲಿ ಕ್ಲೀನ್ ಮಾಡ್ಬೇಕು ನಾನು. ಒಮ್ಮೆ ನಾನು ಮಾಡ್ಲಿಲ್ಲ, ಮತ್ತೆ ಎವ್ರಿ ಟೈಮ್ ಮಾಡ್ತಿದ್ದೆ. ಅಂದ್ರೆ ಹೇಗೆ ನಮ್ಗೆ ಊಟ ಮಾಡಿದ ಮೇಲೆ ಆ ಜಾಗಕ್ಕೆ ನೀರು ಹಾಕ್ಲಿಕ್ಕೆ ಉಂಟು. ಹೀಗೆ ನನಗೆ ಗೊತ್ತು, ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದೆ, ಅದು ನನಗೆ ಹೀಗೆ ಮಾಡಿಸಿ ಹಾಕಿಸಿದ್ದಾರೆ. ಮತ್ತೆ ನಾನು ಯಾವಾಗಲೂ ನಾನು ಊಟ ಆದ ಮೇಲೆ ಆ ಜಾಗವನ್ನು ಒಂದು ಬಟ್ಟೆಯಿಂದ ನೀರನ್ನು ತರುವಂಥದ್ದು, ಊಟ ಆದ್ಮೇಲೆ ಪ್ಲೇಟ್ ವಾಶ್ ಮಾಡೋದಿಲ್ಲ, ಅಲ್ಲಿ ಹಾಕುವಂಥದ್ದು ಮತ್ತೆ ಒರೆಸುವಂಥದ್ದು, ಇದೆಲ್ಲ ತಂದೆ ತಾಯಿ ಕಲಿಸಿದ್ರು. ಎಷ್ಟು ತಂದೆ ತಾಯಿಯಿಂದ ಎಷ್ಟೆಲ್ಲ ಕಲೀಲಿಕ್ಕೆ ಆಗ್ತದೆ. ಈಗ ನಮ್ಗೆ ಹೆಸರು ಬರುದಿದ್ರೆ ಅದು ತಂದೆ ತಾಯಿಯಿಂದ. ಸಿಸ್ಟಮ್ ಆ ರೀತಿ ಕಲಿಸ್ಬೇಕು. ಈಗ ತಂದೆ ತಾಯಿ ಅಂದ್ರು ಏನು ಪ್ರಯೋಜನ ಇಲ್ಲ, ಏನು ಪ್ರಯೋಜನ ಇಲ್ಲ. ಹೇಗೆಂದ್ರೆ ಒಂದು ಮಗ ಕೂಡ, ಆದ್ರೆ ಮಗಳು ಅವಳು 18 ವರ್ಷ ಆಗುವಾಗ ಶಿ ಶುಡ್ ಬಿ ಎಕ್ಸ್ಪರ್ಟ್ ಇನ್ ಕುಕಿಂಗ್. ಈಗ ಯಾರ್ದಾದ್ರು ಮಗಳು 18 ವರ್ಷ ಆಗುವಾಗ ಎಕ್ಸ್ಪರ್ಟ್ ಇನ್ ಕುಕಿಂಗ್ ಆಗಿದ್ದಾರೆ, ನಿಮ್ಮ ಮಕ್ಕಳು ಎಕ್ಸ್ಪರ್ಟ್ ಅಂದ್ರೆ ಅವಳಿಗೆ ಒಂದು 200 ಐಟಮ್ ಮಾಡ್ಲಿಕ್ಕೆ ಗೊತ್ತಿರ್ಬೇಕು. ಎಸ್, ಯಾರಾದ್ರೂ ಆಗಿದ್ದಾರೆ? ಎಸ್, ಓಪನ್ ಅನ್ಮ್ಯೂಟ್ ಮಾಡಿದ್ದೇನೆ. ಎಸ್, ಹೇಳ್ಬೋದು, ನಿಮ್ಮ ಅಭಿಪ್ರಾಯ ಹೇಳ್ಬೋದು. ಇಲ್ಲ ಪ್ರಭುಜಿ, ಅದು ಯಾಕೆ ಇಲ್ಲ ಯಾರ್ದು ಮಿಸ್ಟೇಕ್? ಮಾಡ್ತಾರೆ. ಅಲ್ಲ, ಅದು ಯಾಕೆ ಯಾರ್ದು ಮಿಸ್ಟೇಕ್? ಅದು ಯಾರ್ದು ಮಿಸ್ಟೇಕ್? ಅದು
Parents. ತಾಯಿ, parents. ತಾಯಿ ಅದು. ತಂದೆ ತಾಯಿ. ತಾಯಿ ಮಿಸ್ಟೇಕ್, ತಂದೆ ತಾಯಿದ ಮಿಸ್ಟೇಕ್. ಹೇಗೆಂದ್ರೆ ನೋಡಿ, ನಾನ್ ನನ್ನ ಎಕ್ಸಾಂಪಲ್ ಹೇಳ್ತೇನೆ. ಗ್ರೇಟ್ ಅಂತಲ್ಲ, ಆದ್ರೆ ನಾನು ಸಣ್ಣದಿರುವಾಗ ರಜೆಯಲ್ಲಿ ಸ್ಟಾರ್ಟ್ ಆದದ್ದು. ಏಪ್ರಿಲ್, ಮೇ ಮತ್ತೆ ಅಕ್ಟೋಬರ್ ರಜೆ, ಸಮ್ಮರ್ ವೆಕೇಶನ್ ಮತ್ತೆ ವಿಂಟರ್ ವೆಕೇಶನ್. ಆಗ ಹೇಗೆಂದ್ರೆ ನಾವು ಆಡ್ತಾ ಇದ್ದೇವೆ, ಸಣ್ಣ ಒಂದು ಎಂತಂದ್ರೆ 8-9 ವರ್ಷ. ಆಗಲೇ ನನಗೆ ಹೇಗೆಂದ್ರೆ ನಗಡ್ದ ತಾಯಿ ಈ ತೆಂಗಿನಕಾಯಿದು ಸಿಪ್ಪೆ ತೆಗಿ ಮತ್ತೆ ಅದನ್ನು ಗ್ರೈಂಡ್ ಮಾಡು ಅಂದ್ರೆ ನಗಡ್ತಾ ಹೇಳ್ತಾ ಇದ್ರು. ರಜೆ ಇರುವಾಗ ಒಂದು ಮಾಡು ನಿಂಗೆ ಎಂತಾದ್ರು ಕೊಡ್ತೇನೆ, ಒಂದು ಮಾಡು. ಮತ್ತೆ ದೊಡ್ಡದಾದ ಮೇಲೆ 10 ವರ್ಷ ಆದ್ಮೇಲೆ ಮಾಡ್ಲೇಬೇಕು. ಸಣ್ಣದಿರುವಾಗ ಸ್ವಲ್ಪ ಇದು ಅಂದ್ರೆ ನಾವು ಮಾಡಿಸ್ಬೇಕು, ಮಕ್ಕಳನ್ನು ಮಾಡಿಸ್ಬೇಕು. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ, ನನ್ನ ತಂದೆ ಯಾವಾಗ ಇದನ್ನು ಹೇಳ್ತಾ ಇದ್ರು. ಹಾಗಾಗಿ ನೋಡಿ, ಈ ಸಪೋಸ್ ಈಗ ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಈಗ ಇಲ್ಲಿ ಹೇಳುವಂಥದ್ದು ಶೈಕ್ಷಣಿಕ ಪ್ರಗತಿ ಆವಿನ ಹೆಡೆಯಲ್ಲಿರುವ ಮನಿ ಅಷ್ಟೇ. ಈಗ ನನಗೆ ಕೂಡ ಎಜುಕೇಶನ್ ಸಿಕ್ಕಿದೆ, ಒಳ್ಳೆ ಎಜುಕೇಶನ್ ಸಿಕ್ಕಿದೆ, ತಂದೆ ತಾಯಿ ಕೊಟ್ಟಿದ್ದಾರೆ. ಆದ್ರೆ ಅದರೊಟ್ಟಿಗೆ ನನಗೆ ಯಾವುದೇ ಎಜುಕೇಶನ್ ಸಿಕ್ಕಿದೆ? ಎಸ್, ಯಾರು ಹೇಳ್ತೀರಿ? ಎಸ್, ಯಾವ ಎಜುಕೇಶನ್ ಸಿಕ್ಕಿದೆ ಅದರೊಟ್ಟಿಗೆ? ಆಧ್ಯಾತ್ಮಿಕ ಅಲ್ಲ, ಆಧ್ಯಾತ್ಮಿಕ ಎಜುಕೇಶನ್ ಸಿಕ್ಕಿದೆ, ಸಂಸ್ಕಾರ ಸಿಕ್ಕಿದೆ. ಆಧ್ಯಾತ್ಮಿಕ ಎಜುಕೇಶನ್ ಸಿಗ್ಲಿಲ್ಲ, ಸಂಸ್ಕಾರ ಸಿಕ್ಕಿದೆ. ಹಾಗಾಗಿ ಇದು ತುಂಬಾ ಮುಖ್ಯ. ಇಟ್ ಇಸ್ ಎ ಕಲ್ಚರ್ಡ್ ನಾಲೆಜ್. ಹಾಗೆ ಇದನ್ನೆಲ್ಲ ನಾವು ಕಲಿಸ್ಬೇಕು. ಈಗ ನಾವು ಎಂತಂದ್ರೆ ಅವರಿಗೆ ಇಷ್ಟ ಇಲ್ಲ, ನಾವು ನಮ್ದು ಮಿಸ್ಟೇಕ್ ಆಗಿದೆ ಎಷ್ಟೋ ವರ್ಷ, ನಾವು ಅವರನ್ನು ಸರಿಯಾಗಿ. ಹಾಗೆ ತಂದೆ ತಾಯಿಯ ರೋಲ್ ತುಂಬಾ ಇಂಪಾರ್ಟೆಂಟ್, ತುಂಬಾ. ಹೇಗೆಂದ್ರೆ ಎಂತ ಹೇಳುವಂಥದ್ದು, ಹುಡುಗಿಯರಿಗೆ ಗುಡಿಸ್ಲಿಕ್ಕೆ ಗೊತ್ತಿಲ್ಲ, ನಗಡ್ಲಿಕ್ಕೆ ಬರ್ತದೆ. ನನ್ನ ಹೆಸರು ಹೇಳುವುದಿಲ್ಲ, ಇದು ಹೇಳುವುದಿಲ್ಲ, ಈ ಪ್ಲಾಟ್ಫಾರ್ಮ್ ಹೇಳ್ಬಾರ್ದು. ಆದ್ರೆ ಹೇಗೆ ಅಂದ್ರೆ ನೋಡುವಾಗ ಅಂದ್ರೆ ಗುಡಿಸುವಂಥದ್ದು ಯಾಕೆ? ಧೂಳು ಹೋಗ್ಲಿಕ್ಕೆ. ಆ ಗುಡಿಸುವಿಕೆಯಿಂದ ಧೂಳು ಹೋಗುದಿಲ್ಲ. ಇದು ಎಜುಕೇಶನ್. ಆದ್ರೆ ಎಜುಕೇಶನ್ ಅಂದ್ರೆ ಮಕ್ಕಳನ್ನು ಸರಿಯಾಗಿ ಒಂದು ಗುಡಿಸುವಂತ, ಇದೆಲ್ಲ ಬೇಸಿಕ್. ಓದಿಸುವಂಥದ್ದು, ಗುಡಿಸುವಂಥದ್ದು. ಹಾಗಾಗಿ ಎಂತ ಶಿಕ್ಷಣ, ಈ ಶಿಕ್ಷಣ ಕೊಟ್ಟು ಆಗ ನಮ್ಗೆ ಎಂತಾಗ್ತದೆ, ಇದರ ಮೇಲೆ ಇದು ಮಿತ್, ಇದು ಮೈಥಾಲಜಿ, ಈ ರೀತಿ ಎಲ್ಲ ಬರ್ತದೆ. ಹಾಗಾಗಿ ತಂದೆ ತಾಯಿಯ ರೋಲ್ ತುಂಬಾ ಇಂಪಾರ್ಟೆಂಟ್, ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಈಗ ನೋಡಿ, ಈಗ ನಮ್ಗೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಮಿಂಚಿ ಹೋದ ಕಾಲವನ್ನು ಚಿಂತಿಸುವ ಫಲವಿಲ್ಲ. ಈಗ ನಾವು ಆಗ ಮಾಡ್ಬೇಕಿತ್ತು, ಮಾಡುವಾಗ ನಾವು ಮಾಡ್ಲಿಲ್ಲ. ಈಗ ನಾವು ವ್ಯಥೆಪಟ್ಟು ಏನು ಪ್ರಯೋಜನ ಇಲ್ಲ. ಈಗ ಹೇಗೆ ಉಂಟು, ಈಗ ನಾವು ಪ್ರಾರ್ಥನೆ ಮಾಡ್ಬೇಕು ಅವ್ರು ಕೃಷ್ಣ ಪ್ರಜ್ಞೆ ಬರ್ಲಿ ಅಂತ, ಮತ್ತೆ ಅದು ಸ್ವಲ್ಪ ಅದು ಚೇಂಜ್ ಆಗ್ಲಿ ಅಂತ. ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್. ಆದ್ರೆ ಇದು ಈಗ ರೀಸೆಂಟ್ ಇನಿಷಿಯಲ್ ಎಂತ ಹೇಳುವಂಥದ್ದು ನೀವು ನಿಮ್ಮ ಮಕ್ಕಳಿಗೆ ಹೇಳ್ಬೋದು. ಆದ್ರೆ ನಿಮ್ಮ ಮಕ್ಕಳು ಕೃಷ್ಣ ಪ್ರಜ್ಞೆ ಆಗದೆ ನಿಮ್ಮ ಈ ಮಾತನ್ನು ಸ್ವೀಕರಿಸುವುದಿಲ್ಲ. ಹೇಗೆ ಟ್ರೈನ್ ಮಾಡುವುದು ನಿನ್ನ ಮಗು, ನಿಮ್ಮ ಮೊಮ್ಮಗನ, ಅದು ನಿಮ್ಗೆ ಹೇಳ್ಬೋದು. ಅಂದ್ರೆ ಪ್ಯಾಂಪರ್ ಮಾಡುವುದಲ್ಲ, ಸಿಂಪ್ಲಿ ಪ್ಯಾಂಪರಿಂಗ್ ಯೂಸ್ಲೆಸ್. ಹಾಗೆ ಅದಕ್ಕೆ ಹೋಗೋದಿಲ್ಲ. ದೇವರಿಲ್ಲವೆನ್ನುವ ಜನರ ಶೈಕ್ಷಣಿಕ ಪ್ರಗತಿ. ನಾನು ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಈಗದ ಎಜುಕೇಶನ್ ಸಿಸ್ಟಮ್ ಅಂದ್ರೆ ಎಂತ ಮಾಡ್ತಾ ಇದೆ ಅಂದ್ರೆ, ತಂದೆ ತಾಯಿ ಹೇಳುವುದನ್ನು ಅವರು ಕೇಳುವುದೇ ಇಲ್ಲ ಅವ್ರ ಎಜುಕೇಶನ್ ಆದ ಮೇಲೆ. ಇದು ಅಂತೂ ಗ್ಯಾರಂಟಿ. ಹೌದಾ ಅಲ್ವಾ? ನೋಡಿ, ಇದೆಲ್ಲ ಫ್ಯಾಕ್ಟ್. ನಮಗೆ ಸ್ವಲ್ಪ ಬೇಜಾರಾಗಬಹುದು. ಎಸ್, ಹೌದಾ ಅಲ್ವಾ? ಹೌದು ಪ್ರಭುಜಿ. ಎಸ್. ನೋಡಿ, ತಂದೆ ತಾಯಿ ಮಾತನ್ನು ಕೇಳುವುದಿಲ್ಲ ಮಕ್ಕಳು. ಇದು 100% ಕರೆಕ್ಟ್. ನಮ್ಗೆ ಬೇಜಾರಾಗಬಹುದು, ಆದ್ರೆ ಫ್ಯಾಕ್ಟ್. ಆದ್ರೆ ನೀವು ಈ ರೀತಿ ಕಲ್ಚರ್ ಕೊಟ್ರೆ ಕೇಳ್ತಾರೆ. ಜನರ ಶೈಕ್ಷಣಿಕ ಪ್ರಗತಿಯು ಹಾವಿನಡೆಯಲ್ಲಿರುವ ಮನಿಯಷ್ಟೇ ಅಪಾಯಕಾರಿಯಾದದು. ಮಣಿಭೂಷಿತವಾದ ಹಾವು ಮಣಿಭೂಷಣ ರಹಿತವಾದ ಹಾವಿಗಿಂತ ಹೆಚ್ಚು ಅಪಾಯಕಾರಿ. ಎಸ್.
ನೋಡಿ, ಇದು ಯಾರಾದ್ರೂ ನಿಮ್ಮ ಈಗ ಮನೆಯಲ್ಲಿ ಯಾರಾದ್ರು ನಿಮ್ಮ ಮಕ್ಕಳು ಇದನ್ನೆಲ್ಲ ಓದಿದ್ರೆ ಇಮಿಡಿಯೇಟ್ ಅವ್ರಿಗೆ ಎಷ್ಟು ಸಿಟ್ಟು ಬರ್ಬೋದು, ಹೌದಲ್ವಾ? ಸಿಟ್ಟು ಬರ್ತದ ಇದನ್ನೆಲ್ಲ ಎಜುಕೇಶನ್ಗೆ ಈಗೆಲ್ಲ ಹೇಳ್ತಿದ್ದಾರೆ ಪ್ರಭುಪಾದ್. ಯಾರಿದು ಪ್ರಭುಪಾದ್ ಹೇಳ್ತಾರೆ ಇಲ್ವಾ? ಎಸ್, ಅನ್ಮಿಟ್ ಓಪನ್ ಅನ್ಮಿಟ್ ಮಾಡಿದ್ದೇನೆ. ಹೇಳ್ತಾರೆ ಪ್ರಭುಜಿ, ಹಾ, ಹೇಳ್ತಾರೆ. ಖಂಡಿತ ಹೇಳ್ತಾರೆ. ಎಂತ ಅವರಿಗೆ ಎಂತ ಗೊತ್ತುಂಟು ಅವರಿಗೆ, ಇದು ಎಜುಕೇಶನ್ ಮೇನ್. ನೀವೆಂತ ಇದು ಭಕ್ತಿ ಆದ್ರೆ ಪ್ರಭುಪಾದ್ ಸತ್ಯ ಹೇಳುವಂಥದ್ದು. ಸತ್ಯ ಕೈ ಕೆಪ್ಪೆಗೆ ಹೊಡೆದಾಗಿರ್ತದೆ. ಸತ್ಯ ಸತ್ಯ. ಅದಕ್ಕೆ ನಾವು ಪ್ರಭುಪಾದಿಗೆ ನೋಡಿ ಯಾಕೆ ನಾವು ಸರೆಂಡರ್ ಆಗಿದ್ದೇವೆ. ಪ್ರಭುಪಾದ್ ಈಸ್ ಸೇಯಿಂಗ್ ಟ್ರೂತ್. ನಮ್ಗೆ ಅದು ರಿಯಲೈಸ್ ಆಗಿದೆ, ಪ್ರಭುಪಾದ್ ನೀವು ಸತ್ಯ ಹೇಳ್ತಿದ್ದೀರ ಅಂತ. ಆದ್ರೆ ಪ್ರಭುಪಾದ್ಗೆ ಅದ್ರಲ್ಲಿ ನಾಚಿಕೆ ಇಲ್ಲ, ಡೈರೆಕ್ಟ್ಲಿ ಹೇಳುವಂಥದ್ದು ಅವರು. ಡೈರೆಕ್ಟ್ಲಿ ನಮ್ಗೆ ನಾಚಿಕೆ ಆಗ್ಬೇಕು. ನಮ್ಗೆ ಕೆಪ್ಪಿಗೆ ಹೊಡೆಯುವಾಗ ನಾಚಿಕೆ ಆಗುವುದಿಲ್ಲ. ಈಗ ಯಾರಾದ್ರು ನಮ್ಮ ಕೆಪ್ಪಿಗೆ ಹೊಡೆಯುವಾಗ ನಮ್ಗೆ ಎಂತ ಆಗ್ಬೇಕು? ನಾಚಿಕೆ ಆಗ್ಬೇಕು. ಪ್ರಭುಪಾದ್ ಇದು ಮಾತೆಲ್ಲ ನಮ್ಗೆ ಕೆಪ್ಪಿಗೆ ಹೊಡೆದಾಗೆ ಉಂಟು, ಆದ್ರೆ ನಮ್ಗೆ ನಾಚಿಕೆ ಆಗುವುದಿಲ್ಲ. ಅಂದ್ರೆ ನಮ್ದು ದಪ್ಪ ಚರ್ಮ, ತುಂಬಾ ದಪ್ಪ ಚರ್ಮ. ಹೇಗೆ ಅಂದ್ರೆ ಯಾವುದಕ್ಕೆ ಇದು ಕೃಷಿ ಮಾಡುವಾಗ ಅದಕ್ಕೆ ಎತ್ತು ಹೇಳುವುದಲ್ಲ, ಯಾವ್ದದು ಕೃಷಿಗೆ ಯೂಸ್ ಮಾಡ್ತಾರಲ್ಲ, ಎತ್ತು ಪ್ರಭುಜಿ, ಎತ್ತು. ಎತ್ತು. ಎತ್ತು ಇದು ಎಂತಂದ್ರೆ ಚರ್ಮ ದಪ್ಪ. ಹೇಗೆಂದ್ರೆ ನೋಡಿ, ನನ್ನ ಮಾವ ತಾಯಿದು ಅಣ್ಣ, ನಮಗೆ ಕೃಷಿ, ತಾಯಿ ಕಡೆಯಲ್ಲಿ ಕೃಷಿ, ಹಾಗಾಗಿ ಈಗ ಕೂಡ ಉಂಟು. ಹಾಗೆ ಎಂತಂದ್ರೆ ಬೆಳಿಗ್ಗೆ ಅವರು ಕೃಷಿ ಮಾಡ್ಲಿಕ್ಕೆ ಹೋಗುವಂಥದ್ದು. ಹಾಗೆ ಕೃಷಿ ಮಾಡ್ಲಿಕ್ಕೆ ಹೋಗುವಾಗ ಈಗೆಲ್ಲ ಟ್ರ್ಯಾಕ್ಟರ್, ಆಗ ಟ್ರ್ಯಾಕ್ಟರ್ ಇರಲಿಲ್ಲ. ಹೇಗೆಂದ್ರೆ ಅದೊಂದು ಈ ಎಂತ ಹೇಳುವಂಥದ್ದು, ಆ ಎತ್ತಿಗೆ ಒಂದು ಕಟ್ತಾರೆ, ಮತ್ತೆ ಅದು ಈ ಒಂದು ಕೋಲಿಂದ ಇರ್ತದೆ, ಅದರಲ್ಲಿ ಈಗ ನಿಲ್ಲುವಂಥದ್ದು, ಮತ್ತೆ ಹೀಗೆ ಹಗ್ಗವನ್ನು ಹಿಡಿದು ಹೀಗೆ ಈಗ ಹೊಡೆಯುವಂಥದ್ದು. ಹಾಗೆ ಅವ್ರದ್ದೊಂದು ಪ್ಲಾನ್ ಇರ್ತದೆ, ಈಗ ಸ್ಟ್ರೈಟ್ ಹೋಗ್ಬೇಕಂತ, ಸ್ಟ್ರೈಟ್ ಹೋಗ್ಬೇಕು, ಮತ್ತೆ ಹೀಗೆ ಬರ್ಬೇಕು, ಮತ್ತೆ ಹೀಗೆ ಹೋಗ್ಬೇಕು, ಹೀಗೆ ಬರ್ಬೇಕು, ಗದ್ದೆಯನ್ನು ಉಳುವಾಗ. ಲಾಸ್ಟಿಗೆ ಸಂಜೆ ಆಗುವಾಗ, ಒಂದು 5 ಗಂಟೆ ಆಗುವಾಗ, ಆಯ್ತಾ ನಿಂದು ಉಳ್ದಾಯ್ತಾ ಅಂತ. ಹೇಗೋ ಆಯ್ತು. ಯಾಕಂದ್ರೆ ಎತ್ತು ಕೇಳುವುದೇ ಇಲ್ಲ. ಅವ್ರಿಗೆ ಹೇಗಿತ್ತಂದ್ರೆ ಹೀಗೆ ಸ್ಟ್ರೈಟ್ ಹೋಗ್ಬೇಕಿತ್ತು, ಹೀಗೆ ಸ್ಟ್ರೈಟ್. ಎತ್ತು ಅಂತಂದ್ರೆ ಈ ಕಡೆ ಹೋಗುವಂಥದ್ದು. ಓಡ್ದು ಲಾಸ್ಟಿಗೆ ಸಾಕಾಗ್ತದೆ. ಹಾಗಾಗಿ ಸಂಜೆ ಆಗುವಾಗ ಕೇಳಿದ್ರೆ, ಎಸ್ ನಿಂದು ಈ ಗದ್ದೆ ಉಳ್ದ ಆಯ್ತಾ? ಹೇಗೋ ಆಯ್ತು. ಅಂದ್ರೆ ಅದರ ಚರ್ಮ ತುಂಬಾ ದಪ್ಪ ಚರ್ಮ, ಹೊಡೆದ್ರು ಕೂಡ ಅದಕ್ಕೆ ಅರ್ಥವೇ ಆಗುದಿಲ್ಲ. ಹೊಡಿಯುದು ಯಾಕೆ? ಈಚೆ ಹೋಗುವಂತ, ಈಚೆ ಬಾ ಅಂತ. ಆದ್ರೆ ಅದು ಹೀಗೆ ಹೋಗುವಂಥದ್ದು. ಹಾಗೆ ನಮ್ದು ಕೂಡ ದಪ್ಪ. ನಮ್ಗೆ ಅಂದ್ರೆ ಪ್ರಭುಪಾದಿಗೆ ಹೊಡಿತಾ ಇದ್ದಾರೆ, ಪಾಟ್ ಪಾಟ್ ಪಾಟ್. ಹೇಗಂದ್ರೆ ಈ ಜಾಗಂಡೆ ಉಂಟಲ್ಲ, ಜಾಗಂಡದಲ್ಲಿ ಡೈನ್ ಡಿನ್ 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 ಡೈನ್ 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 ಡೈನ್, ಲಾಸ್ಟ್ ಎಂಡ್ ಆಗುವಾಗ ಡೈನ್ 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 ಡೈನ್. ಹಾಗೆ ಪ್ರಭುಪಾದ್ ಪಾಟ್ 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 ಪಾಟ್. ಬೆಳಿಗ್ಗೆ ಭಾಗವತಂ ಕ್ಲಾಸ್ ಅಲ್ಲಿ, ಸಂಜೆ ಚೈತನ್ಯ ಈ ಕ್ಲಾಸ್ ಅಲ್ಲಿ ಪಾಟ್ ಪಾಟ್. ಆದ್ರೆ ನಮ್ದು ತುಂಬಾ ತಿಕ್ಕುಂಟು, ನಮ್ಗೆ ಅರ್ಥವೇ ಆಗುದಿಲ್ಲ. ಇದು ನಮ್ಮ ಮಿಸ್ಫಾರ್ಚೂನ್. ಓಕೆ, ಐಕ್ಯ ಪ್ರಗತಿ ಸಾಧಿಸಿದ ಜನ ಸಮೂಹ ನಾಗರಿಕತೆಗೆ ಅಂತ ಶೈಕ್ಷಣಿಕ ಪ್ರಗತಿ ಎಂಬ ಹೆಸರಿನಲ್ಲಿ ಆದ ಭಗವಂತ ರಹಿತ ನಾಗರಿಕತೆಯು ಹೆಚ್ಚು ಅಪಾಯಕಾರಿ. ನೋಡಿ, ಭಗವಂತ ರಹಿತ ನಾಗರಿಕತೆ ಒಂದು ಈ ಮೆಟೀರಿಯಲ್ ಕ್ವಾಲಿಫಿಕೇಶನ್, ಐಕ್ಯ ಪ್ರಗತಿ ಜನಸಮೂಹ. ಇನ್ನೊಂದು ಭಗವಂತ ರಹಿತ ನಾಗರಿಕತೆ ಅಂದ್ರೆ ಇದು ಯಾರು ಮಾಯಾವಾದಿದೆ ಅವರೆಲ್ಲ ಭಗವಂತನನ್ನು ನಂಬುದಿಲ್ಲ, ಭಗವಂತ ಇಲ್ಲ ಅಂತ ಹೇಳೋದು. ಅದು ತುಂಬಾ ಅಪಾಯಕಾರಿ ಅಂತ. ಸಾರಿ, ಎಸ್, ಯಾರು ಓದ್ತೀರಿ? ಎಸ್, ಗಾಯತ್ರಿ ದೇವಿ. ಹರೇ ಕೃಷ್ಣ, ಓದಿ ಮಾತಾಡಿ. ಹರೇ ಕೃಷ್ಣ ಪ್ರಭುಜಿ. ಮಂತ್ರ 10. ಎಂತ ಕೇಳ್ತಾ ಇಲ್ಲ? ಓಕೆ, 1 ನಿಮಿಷ, ಇದನ್ನೊಂದು ಸರಿ ಇರ್ಬೇಕು. ಲತಾ ಶಶಿಕುಮಾರ್ ಕೇಳ್ತಾ? ಹರೇ ಕೃಷ್ಣ. ಹರೇ ಕೃಷ್ಣ ಕೇಳ್ತಾ ಉಂಟಾ?
ಹರೇ ಕೃಷ್ಣ ಕೇಳ್ತಾ ಇಲ್ಲ. ಓಕೆ ಓಕೆ ಹರೇ ಕೃಷ್ಣ ಆಯ್ತಪ್ಪ. ಇದಕ್ಕೆ ಈ ವಾಪಸ್ ಆಯ್ತೇನು? ಎಸ್ ಇಂದುಮತಿ ಮಂಜುನಾಥ್ ಹರೇ ಕೃಷ್ಣ ಪ್ರಭುಜಿ. ಇಲ್ಲ. ಅಯ್ಯಯ್ಯೋ ರಾಮ ರಾಮ ಕೃಷ್ಣ. ಒಂದ್ ನಿಮಿಷ. ಒಂದ್ ನಿಮಿಷ. ವಾಪಸ್ ಆಗಿ ಆಯ್ತು. ಒಂದ್ ನಿಮಿಷ. ಎಸ್ ಹರೇ ಕೃಷ್ಣ. ಹರೇ ಕೃಷ್ಣ ಕೇಳ್ತದೆ ಹರೇ ಪ್ರಭುಜಿ. ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಕೇಳಿಸ್ತಾ ಇದೆ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಮಾತಾಡಿ ಅಂದೆ. ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಪ್ರಭುಜಿ. ಕೇಳ್ತಾ ಇದೆ. ಹರೇ ಕೃಷ್ಣ. ಅವ್ರು ಮಾತನಾಡುದು ಕೇಳ್ತದೆ, ನಾವು ಹರೇ ಕೃಷ್ಣ. ಮಾತನಾಡುದು ಕೇಳುದಿಲ್ಲ ಅವ್ರಿಗೆ. ಹರೇ ಕೃಷ್ಣ. ಹರೇ ಹರೇ ಕೃಷ್ಣ. ಕೃಷ್ಣ. Chat ಅಲ್ಲಿ ಹರೇ ಹಾಕಿದ್ದಾರೆ. ಹರೇ ಕೃಷ್ಣ. ಹರೇ ಕೃಷ್ಣ. ಒಂದ್ ನಿಮಿಷ. ಯಾಕೆ ಹೀಗೆ ಆಗ್ತದೆ? ಲೋಡ್ ತುಂಬಾ ಆಗಿದೆ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಕೇಳ್ತಾ ಹರೇ ಇದೆ. ಕೃಷ್ಣ. ಹರೇ ಕೃಷ್ಣ. ಹಾಗೆ ಆಯ್ತೇನು? ಪುನಃ ಹಾಗೆ ಮೊದ್ಲಿನಾಗೆ ಆಯ್ತು. ಮೊದ್ಲೇ ಆಯ್ತು, ಹಂಗೆ ಆಯ್ತೇನೋ ಪಾಪ. नहीं मैं कुछ टच नहीं किया, ऑटोमेटिक ऐसा हो रहा है. उन लोगों को सुनाई नहीं देता. चल रहा था ऑटोमेटिक ऐसे हुआ. उन लोगों को नहीं सुनाई नहीं मैं उन लोगों की वॉइस मुझे सुनाई नहीं देता. हरे कृष्णा. हरे कृष्ण प्रभुजी. हरे कृष्ण. कुछ टच नहीं किया. हरे कृष्ण. चल रहा था. हरे कृष्णा. ಹರೇ ಕೃಷ್ಣ. हरे कृष्ण प्रभुजी. ಕೇಳ್ತಾ ಇದೆ. ಕೇಳಿಸ್ತಾ ಇದೆ ಪ್ರಭುಜಿ. हरे कृष्णा. ಹರೇ ಕೃಷ್ಣ. हरे कृष्ण. हरे कृष्णा. हरे कृष्णा. हरे कृष्ण. हरे कृष्ण. हरे कृष्णा. हरे कृष्ण. हरे कृष्ण. मेरा लैपटॉप में कुछ प्रॉब्लम है शायद. हाँ नहीं अभी कुछ टच नहीं किया. हरे कृष्ण माताड़ी अंते. हरे कृष्ण. हरे कृष्ण हरे प्रभुजी. कृष्ण. हरे कृष्ण प्रभुजी. हरे कृष्ण. ಹರೇ हरे कृष्ण. हरे कृष्ण. हरे कृष्ण हरे प्रभुजी. कृष्ण. हरे कृष्ण. हरे कृष्ण. हरे कृष्ण. इसको निकाल दिया आपने. हरे कृष्णा. वो ठीक है. हरे कृष्ण प्रभु. कृष्ण. ಸ್ವತಃ ಸಭ್ಯನಾಗಿದ್ದ ನನಗೆ ಶಕ್ತವಾಗಿದೆ. हाँ
ब्लूटूथ इधर है ना, देखो इधर है। हाँ तो ब्लूटूथ डिवाइस किधर आ रहा है? हाँ पेरा डिवाइस। हाँ हो गया क्या? हाँ हाँ किधर? अयो कृष्णा, क्या करने का? छोड़ो उसको, उसमें ही करेंगे, ये तो ब्लूटूथ को निकालेंगे। किधर है? ऑफ करो इसका। हाँ पहले आप लगाए थे ना, इसे लगाओ। हरे कृष्णा। हरे कृष्ण प्रभु हरे कृष्ण प्रभु जी। हरे कृष्णा। हरे कृष्ण हरे प्रभु जी। कृष्ण प्रभु हरे जी। कृष्णा। हरे कृष्ण। हरे कृष्णा। हाँ, हरे कृष्णा। हरे कृष्ण हरे प्रभु कृष्ण की माताड़ी। हरे कृष्ण प्रभु जी। हरे कृष्ण प्रभु जी। हरे कृष्णा। हरे कृष्ण हरे कृष्ण प्रभु जी। प्रभु जी। हाँ। ये आ गए क्या हेमंत? हाँ वो परसों क्या किया, उसको इधर इधर वायर चेंज किया, उस वक्त कुछ हो गया। 2 दिन बाद ऐसा ही हुआ। आठ बज गए यार, क्या करूं क्या करूं। हम्म, हाँ सुनो। हरे कृष्ण हरे कृष्णा। हरे कृष्ण हरे कृष्ण कृष्ण। हरे कृष्णा। हरे कृष्ण। कृष्ण। हरे कृष्ण ಎಲ್ಲಿದ್ದೀರಿ ಪ್ರಭು? हरे कृष्णा। हरे कृष्णा। हरे कृष्ण प्रभु जी। ठीक था ना सारा, उसको क्या हुआ था? हरे कृष्ण ಈಗ ಮಾತಾಡಿ।
ಹರೇ ಹರೇ ಕೃಷ್ಣ ಕೃಷ್ಣ ಪ್ರಭುಜಿ. ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. हाँ वही वही क्या होता है? ओके नहीं लैपटॉप मत हाँ ಎಸ್ ಫೋನಲ್ಲಿ ನಾನು ಫೋನಲ್ಲಿ ಕೂಡ ಇಡ್ತೇನೆ, ಹಾಗೆ ಮಾಡುವ. ಹರೇ ಕೃಷ್ಣ. ಕೇಳಿಸ್ತಾ ಉಂಟಲ್ಲ? ಕೇಳಿಸ್ತಾ ಇದೆ ಪ್ರಭುಜಿ. ಕೇಳಿಸ್ತಾ ಇದೆ. ಮಾಡ್ತೇನೆ ಕ್ಲಾಸ್. ಓಕೆ, ಎಲ್ಲರೂ ನೀವು ಮ್ಯೂಟ್ ಅಲ್ಲಿ ಇಡಿ. ಓಕೆ, ಎಸ್, ಒಂದ್ ನಿಮಿಷ. ಎರಡನ್ನು ಕೂಡ ಇದು ಮಾಡ್ತೇನೆ. ಇದನ್ನು ಮ್ಯೂಟ್ ಅಲ್ಲಿ ಇಟ್ಟಿದ್ದೇನೆ, ವಿಡಿಯೋ ಆನ್. ಎಸ್, ಹರೇ ಕೃಷ್ಣ. ಮತ್ತೆ ಎಂತ ಮಾಡುವಂಥದ್ದು, ಬೇರೆ ಆಪ್ಷನ್ ಇಲ್ಲ. ನಿಮ್ಗೆ ಕೇಳಿದ್ರೆ ಸಾಕು ಅಷ್ಟೇ. ಓಕೆ, ಹಾ ನೋಡಿ, ನೀವು ಹೀಗೆ ಮಾಡಿದ್ರೆ ನೀವು ಮ್ಯೂಟ್ ಅಲ್ಲಿ ಇಡ್ಬೇಕು ಎಲ್ಲರೂ. ಬೇಡ, ನಾನು ಮಾಡ್ತೇನೆ, ಮ್ಯೂಟ್ ಇಡ್ತೇನೆ, ಎಲ್ಲರದು ಮ್ಯೂಟ್ ಇಡ್ತೇನೆ. ಓಕೆ, ಓಕೆ, ಎಸ್, ಹರೇ ಕೃಷ್ಣ. ಜ್ಞಾನದ ಸಂಸ್ಕೃತಿಯಿಂದ ಬರುವ ಫಲ ಒಂದಾದರೆ ಅವಿದ್ಯೆಯ ಸಂಸ್ಕೃತಿಯಿಂದ ಬರುವ ಫಲ ಬೇರೆ ಆಗಿರುತ್ತದೆ ಎಂದು ವಿವೇಕಿಗಳು ಹೇಳಿದ್ದಾರೆ. नहीं, मैं तो इसमें करता हूँ, मोबाइल और इसमें. हाँ, पीपीटी. ओके, बुक में आपको भेज दूँ ना, किसमें? आपको मोबाइल में. एक मिनट. ಜ್ಞಾನ ಸಂಸ್ಕೃತಿಯಿಂದ ಬರುವ ಫಲ ಒಂದಾದರೆ ಅವಿದ್ಯೆ ಸಂಸ್ಕೃತಿಯಿಂದ ಬರುವ ಫಲ ಬೇರೆ ಆಗಿರುತ್ತದೆ, ವಿವೇಕಗಳು ಹೇಳಿದ್ದಾರೆ. ಅವಿದ್ಯೆ ಅಂದ್ರೆ, ವಿದ್ಯೆ ಅಂದ್ರೆ ಕ್ಲಾಸ್ ನಿಮಿಷ SP1. ವಿದ್ಯೆ ಅಂದ್ರೆ, ಎಸ್, ಯಾರು ಹೇಳ್ತೀರಿ? ಭಗವದ್ಗೀತೆಯಲ್ಲಿ ಈ ಶ್ಲೋಕ ಉಂಟು. ಎಸ್, ವಿದ್ಯೆ ಅಂದ್ರೆ, ಒಂದ್ ನಿಮಿಷ ನಿಮ್ಮನ್ನು ಅನ್ಮ್ಯೂಟ್ ಮಾಡ್ತೇನೆ. ಎಸ್, ಹರೇ ಕೃಷ್ಣ.
ಓಪನ್ ಅನ್ಮ್ಯೂಟ್ ಮಾಡಿದ್ದೇನೆ. ಎಸ್ ಹೇಳಿ. ವಿದ್ಯೆ ವಿದ್ಯಾ ವಿದ್ಯೆ ವಿನಯ ಅಂದ್ರೆ- ಸಂಪನ್ನೆ. ಅದಲ್ಲ ರಾಮಲಿಂಗ ಅದಲ್ಲ ಅದಲ್ಲ ಅದಲ್ವಾ? ಯಾರು ಹೇಳ್ಬೋದು? ಎಸ್ ಭಗವದ್ಗೀತೆಯಲ್ಲಿ ಶ್ಲೋಕ. ಪ್ರವಕ್ಷ್ಯಾಮಿ ಯಜ್ಞಾತ್ವಾಮೃತ ವಿಷ್ಣುತೆ ಅನಾದಿಮತ್ಪರಂ ಬ್ರಹ್ಮ ನ ಅದಲ್ಲ ಸತ್ಕೃತ. ಯಾವುದು? 13 ಪಾಯಿಂಟ್ 13 ಪಾಯಿಂಟ್ ಯಾವ್ದಾ ಹೇಳಿ. 8 8, 12. ಮಾನಿತ ಮದಂ ಅಮಾನಿತ್ವ ಮದನ್ವಿತ್ವಂ. ಮಾನಿತ ಅದು ಮದಂ. ವಿದ್ಯೆ, ಅದು ವಿದ್ಯೆ. ಓಕೆ ಇಸ್ಕಾನ್ ರಾಧಗಳು ಓಕೆ. अभी छोड़ दें दोनों. हाँ? ओ नहीं हो कितना पड़ेगा नहीं नहीं ये नहीं ये नहीं हाँ उसके नेक्स्ट हाँ नहीं इसमें रॉबर्ट बोलिए इधर इसको रखता हूँ. लाइव चल रहा है. इसको मैं क्या करना? मेरा गाड़ी ना वो फुटपाथ में डाल दो. हाँ अंदर नहीं, फुटपाथ में इधर. ಹರೇ ಕೃಷ್ಣ. ಒಂದು ನಿಮಿಷ. ಹರೇ ಕೃಷ್ಣ. ಎಲ್ಲರಿಗೂ ಕೇಳಿಸ್ತಾ ಉಂಟಾ? ಕೇಳಿಸ್ತಾ ಇದೆ ಪ್ರಭುಜಿ. ಅಂತ ಕೇಳಿಸ್ತಾ ಉಂಟು. ಓಕೆ. ಲ್ಯಾಪ್ಟಾಪ್ ಚೇಂಜ್ ಮಾಡಿದ್ದು, ನನ್ನ ಲ್ಯಾಪ್ಟಾಪ್ ಸರಿ ಇಲ್ಲ ಹಾಗಾದ್ರೆ. ಓಕೆ ಹರೇ ಕೃಷ್ಣ. ಈಗ ನಾವು ಒಂದು ನಿಮಿಷ बैक नहीं जाता है. तो स्क्रीन नहीं जा रहा है.
ಇವಾಗ ಎಸ್ ಓಕೆ. ಅಪಾಯಕಾರಿ ಇದಾಗಿದೆ. ಮಂತ್ರ 10. ಜ್ಞಾನ ಸಂಸ್ಕೃತಿಯಿಂದ ಬರುವ ಫಲ ಒಂದಾದರೆ ಅವಿದ್ಯೆ ಸಂಸ್ಕೃತಿಯಿಂದ ಬರುವ ಫಲ ಬೇರೆ ಆಗಿರುತ್ತದೆ ಎಂದು ವಿವೇಕಿಗಳು ಹೇಳಿದ್ದಾರೆ. ಹಾಗಾಗಿ ಇಲ್ಲಿ ಅವಿದ್ಯೆ ಅವಿದ್ಯೆ ಅಂದರೆ ನಮ್ದೀಗ ನಾವು ಶಾಲೆ ಕಾಲೇಜಲ್ಲಿ ಕಲಿಯುವಂಥದ್ದು ಅವಿದ್ಯೆ, ಅದು ವಿದ್ಯೆ ಅಲ್ಲ. ನೋಡಿ, ಒಬ್ಬನು ಪರಿಪೂರ್ಣ ಸಾಂಸ್ಕೃತಿಕ ವ್ಯಕ್ತಿಯಾಗಬೇಕು ಮತ್ತು ಇತರರಿಗೆ ಸರಿಯಾದ ಗೌರವ ನೀಡಲು ಕಲಿಯಬೇಕು. ಇದೆಲ್ಲ ಎಂತ ಹೇಳುವಂಥದ್ದು ಮನೆಯಲ್ಲಿ ಬೇಸಿಕ್ ನಾವು ಕಲಿಸಬೇಕು ಮಕ್ಕಳಿಗೆ. ಇದಿಲ್ಲ ಈಗ. ಅಮಾನಿತ್ವಂ, ಅದಂಬಿತ್ವಂ ಅಂದರೆ 13.8 ನಾನು ಹೇಳಿದಲ್ಲ, ಆ್ಯಕ್ಚುಲಿ ಇದು ಜ್ಞಾನ. ನಮ್ರತೆ, ಜಂಬವಿಲ್ಲದಿರುವುದು. ಎಸ್, ವಿದ್ಯೆ, ಜ್ಞಾನ, ಸಂಸ್ಕೃತಿ. ಓಕೆ, ಯಾರು ಓದ್ತೀರಿ? ಒಂದು ನಿಮಿಷ. ಎಸ್, ಲತಾ ಶಶಿಕುಮಾರ್, ಹರೇ ಕೃಷ್ಣ ಓದಿ. ಹರೇ ಕೃಷ್ಣ ಪ್ರಭುಜಿ. ಕಾಣ್ತಾ ಇಲ್ಲ, ಒಂದ್ ನಿಮಿಷ. ಪೂರ ಕಾಣ್ತಾ ಇಲ್ಲ ಪ್ರಭುಜಿ, ಮಧ್ಯೆ ಏನೋ ಬ್ಲ್ಯಾಕ್ ಇದೆ, ನನ್ಗೆ ಮಾತ್ರ ಹಾಗೆ. ಒಂದು ನಿಮಿಷ, ಇಂದುಮತಿ ಅವರಿಗೆ ಕೇಳ್ತೇನೆ. ಎಸ್, ಇಂದುಮತಿ ಅವರಿಗೆ ಕಾಣ್ತಾ ಉಂಟಾ? ಇಲ್ಲ ಪ್ರಭುಜಿ, ಮಧ್ಯ ಏನೋ ಸ್ಕ್ರೀನ್ ಬಂದಂಗಿದೆ, ಅಡ್ಡ ಇದೆ. ಅಯ್ಯೋ, ಎಂತ ಮಾಡೋದು? ಓಕೆ, ನಾನೇ ಓದ್ತೀನಿ ಇವತ್ತು, ಅಡ್ಜಸ್ಟ್ ಮಾಡಿ ಆಯಿತಾ? ಎಂತ ನೋಡಿ, ಈಗ ಟೈಮ್ ಆಯ್ತು ತುಂಬ. ಒಂದಿಲ್ಲದ ಇನ್ನೊಂದು. ಓಕೆ, ಇವತ್ತು ಕಂಪ್ಲೀಟ್ ಮಾಡಿ ಬಿಡುವ. ವಿದ್ಯೆ ತುಂಬ ಉಂಟು ಸ್ಲೈಡ್ಸ್. ಒಬ್ಬ ಈಗ 8 ಕಾಲ ಆದದು, ಎಷ್ಟು 9 ಕಾಲ ಆಗ್ತದೇನೋ. ಆಧುನಿಕ ವ್ಯವಸ್ಥೆಯಲ್ಲಿ ಒಬ್ಬ ಚಿಕ್ಕ ಹುಡುಗನು ತಾನು ಸ್ವಯಂ ಪರಿಪೂರ್ಣನೆಂದು ಭಾವಿಸಿ ಹಿರಿಯರಿಗೆ ಗೌರವ ಕೊಡುವುದಿಲ್ಲ. ನಮ್ಮ ವಿಶ್ವವಿದ್ಯಾನಿಲಯಗಳಲ್ಲಿ ಕೊಡುತ್ತಿರುವ ದೋಷಪೂರ್ಣ ಶಿಕ್ಷಣ ವಿಧಾನದಿಂದಾಗಿ ಜಗತ್ತಿನ ಹುಡುಗರು ತಂದೆ ತಾಯಿಗಳಿಗೆ ತಲೆನೋವಾಗಿದ್ದಾರೆ. ಎಸ್, ಈಗ ಇದು ಸರಿಯಾ ತಪ್ಪ? ನಮ್ಮ ಎಜುಕೇಶನ್ ತಂದೆ ತಾಯಿಗಳ ತಲೆನೋವ ಸರಿಯಾ ತಪ್ಪ? ಸರಿ ಪ್ರಭುಜಿ, ಸರಿ. ಎಸ್, ನೋಡಿ, ಪ್ರಭುಪಾದ್ ಸತ್ಯ ಸಂಗತಿ ಹೇಳ್ತಾ ಇದ್ದಾರೆ, ತುಂಬ ಸತ್ಯವಾದದನ್ನು ಹೇಳ್ತಾ ಇದ್ದಾರೆ. ಹಾಗೆ ನಮ್ಮ ಎಜುಕೇಶನ್ ಸಿಸ್ಟಮ್ ಹಾಗೆ ಏನು ಪ್ರಯೋಜನ. ಪ್ರಭುಪಾದ್ ಹೇಳುವಂಥದ್ದು, ವಿ ಆರ್ ಸೆಂಡಿಂಗ್ ಅವರ್ ಚಿಲ್ಡ್ರನ್ಸ್ ಟು ಎನಿಮಲ್ ಸ್ಲಾಟರ್ ಹೌಸ್ ಅಂತೆ, ಕಸಾಯಿಖಾನೆ ಕಳಿಸ್ತಾ ಇದ್ದೇವೆ. ಯಾಕೆಂದ್ರೆ ಆ ಎಜುಕೇಶನಿಂದ ಇಲ್ಲಿ ಎಂತ ಹೇಳುವಂಥ ಪ್ರಭುಪಾದ್, ಆಧುನಿಕ ವ್ಯವಸ್ಥೆಯಲ್ಲಿ ಒಬ್ಬ ಚಿಕ್ಕ ಹುಡುಗನು ತಾನು ಸ್ವಯಂ ಪರಿಪೂರ್ಣ ಎಂದು ಭಾವಿಸಿ ಹಿರಿಯರಿಗೆ ಗೌರವ ಕೊಡುವುದಿಲ್ಲ. ನಮ್ಮ ವಿಶ್ವವಿದ್ಯಾನಿಲಯಗಳಲ್ಲಿ ಕೊಡುತ್ತಿರುವ ದೋಷಪೂರ್ಣ ಶಿಕ್ಷಣ ವಿಧಾನದಿಂದಾಗಿ ಜಗತ್ತಿನಾದ್ಯಂತ ಹುಡುಗರು ತಂದೆ ತಾಯಿಗಳಿಗೆ ತಲೆನೋವಾಗಿದ್ದಾರೆ. ಇದು ಎಜುಕೇಶನ್ ಸಿಸ್ಟಮ್. ನೋಡಿ, ಪ್ರಭುಪಾದ್ ಕೂಡ ಹೀಗೆ ಹೇಳಿದ್ದಾರೆ. ನಿಮಿಷ. ಎಸ್, ತಲೆನೋವಾಗಿದ್ದಾರೆ.
ನೆಕ್ಸ್ಟ್ ನೋಡುವ ಎಂತ ಅಂತ. ಎಸ್, ಯಾವನು ಅವಿದ್ಯೆ ಹಾಗೂ ದಿವ್ಯಜ್ಞಾನಗಳನ್ನು ಒಟ್ಟಿಗೆ ಅರಿಯುತ್ತಾನೋ ಅವನು ಮತ್ತೆ ಮತ್ತೆ ಜನನ ಮರಣಗಳಾಗುವುದನ್ನು ಮೀರಿ ಪೂರ್ಣ ಅಮೃತವನ್ನು ಅನುಭವಿಸ್ತಾನೆ. ಅವಿದ್ಯೆ ಅಂದ್ರೆ ಶಾಲಾ ಕಾಲೇಜಲ್ಲಿ ಬರೋ ಅವಿದ್ಯೆ. ದಿವ್ಯಜ್ಞಾನ ಅಂದರೆ ಕೃಷ್ಣ ಪ್ರಜ್ಞೆಯಲ್ಲಿ ಬರೋ ದಿವ್ಯಜ್ಞಾನ. ಅದಕ್ಕೆ ನಾನು ಹೇಳಿದ್ದು, ಕೃಷ್ಣ ಹೇಳುವಂಥದ್ದು ಮಾಂ ಅನುಸ್ಮರ ಯುದ್ಧಚ, ನನ್ನನ್ನು ಸ್ಮರಣೆ ಮಾಡಿ ಯುದ್ಧ ಮಾಡು. ನನ್ನನ್ನು ಸ್ಮರಣೆ ಮಾಡಿ ನೀನು ಯುದ್ಧ ಮಾಡು. ನನ್ನನ್ನು ಸ್ಮರಣೆ ಮಾಡುವುದಂದ್ರೆ ಕೃಷ್ಣ ಪ್ರಜ್ಞೆ, ಯುದ್ಧ ಮಾಡುವುದಂದ್ರೆ ಕ್ಷತ್ರಿಯ, ಅವನ ಡ್ಯೂಟಿ ಮೆಟೀರಿಯಲ್, ಕೃಷ್ಣ ಪ್ರಜ್ಞೆ ಸ್ಪಿರಿಚುವಲ್. ಹಾಗಾಗಿ ಎರಡು ಕೂಡ ಹೋಗ್ಬೇಕು. ಈಗ ಎಂತಾಗಿದೆ ಎಜುಕೇಶನ್ ಸಿಸ್ಟಮ್ ಅಲ್ಲಿ, ನಮ್ದು ಮೆಟೀರಿಯಲ್ ಆಕ್ಟಿವಿಟೀಸ್ ಮಾತ್ರ, ಹಾಗೆ ಆಗುದಿಲ್ಲ. ಕೃಷ್ಣ ಹೇಳುವಂಥದ್ದು ಮಾಂ ಅನುಸ್ಮರ ಯುದ್ಧಚ, ನನ್ನನ್ನು ಸ್ಮರಣೆ ಮಾಡಿ ಯುದ್ಧ ಮಾಡು. ನನ್ನನ್ನು ಸ್ಮರಣೆ ಮಾಡುವುದಂದ್ರೆ ಕೃಷ್ಣ ಪ್ರಜ್ಞೆ. ಹಾಗಾಗಿ ಎರಡು ಕೂಡ ಒಟ್ಟೊಟ್ಟಿಗೆ ಹೋಗ್ಬೇಕು. ಅದಕ್ಕೆ ಪ್ರಭುದೇವರು ಹೇಳುವಂತ ಇಲ್ಲಿ ನೋಡಿ, ಯಾವನು ಅವಿದ್ಯೆ ಹಾಗೂ ದಿವ್ಯಜ್ಞಾನಗಳನ್ನು ಒಟ್ಟಿಗೆ ಅರಿಯುತ್ತಾನೆ. ಹಾಗಾಗಿ ಸ್ಕೂಲಿದ್ದು ಎಜುಕೇಶನ್ ಇರಲಿ. ಹೇಗಂದ್ರೆ ಒಬ್ಬ ಸ್ಟೂಡೆಂಟಿಗೆ ಆ ಒಂದು ಡ್ಯೂಟಿ ಅಂತ ಅಂದ್ರೆ ಈ ಶುಡ್ ಕಮ್, ಈ ಶುಡ್ ಟೇಕ್ ಗುಡ್ ಮಾರ್ಕ್ಸ್. ದಟ್ ಇಸ್ ಮೆಟೀರಿಯಲ್ ಥಿಂಗ್, ಭೌತಿಕ. ಅದೇ ರೀತಿ ಸ್ಪಿರಿಚುವಲ್ ಕೂಡ ಬೇಕು. ಈ ಶುಡ್ ನೋ ಭಗವದ್ಗೀತಾ, ಈ ಶುಡ್ ಚಾಂಟ್. ಈಗ ನಾವು ಮಕ್ಕಳಿಗೆ ಅಂತ ಹೇಳುವಂಥದ್ದು, ನೀನು 99 ತೆಗಿಬೇಕು, ನೀನು 100 ತೆಗಿಬೇಕು, ನೀನು ಈ ಕ್ಯಾಟ್ ಎಕ್ಸಾಮ್ ಬರೀಬೇಕು, ನೀನು ನೀಟ್ ಎಕ್ಸಾಮ್ ಬರೀಬೇಕು, ಇದೆಲ್ಲ ಹೇಳ್ತೇವೆ. ಆದರೆ ಇದಕ್ಕೆ ನಾವು ಬೆಲೆ ಕೊಡುವುದಿಲ್ಲ. ನಾವು ಹೇಳ್ತೇವೆ ನಮ್ಮ ಈಗ ಸಪೋಸ್ ನಮ್ಮ ಮಗ ಸೆಕೆಂಡ್ PUC, ನಾವು ಹೇಳ್ತೇವ ನೀನು ಜಪ ಮಾಡು, ನೀನು ಭಗವದ್ಗೀತೆ ಓದು, ನೀನು ಕೀರ್ತನ ಮಾಡು, ಇದನ್ನು ಹೇಳುವುದಿಲ್ಲ ನಾವು ಹೇಳುವಂಥದ್ದು ನೀನು ಎಕ್ಸಾಮ್ ಬರಿ, ನೀನು IAS ಎಕ್ಸಾಮ್ ಬರಿ, ನೀನು IPS ಎಕ್ಸಾಮ್ ಬರಿ, ನೀನು ಅದು ಎಕ್ಸಾಮ್ ಬರಿ, ಇದು ಎಕ್ಸಾಮ್. ಈ ರೀತಿ ಆಗುವುದಿಲ್ಲ. ಎರಡೂ ಕೂಡ ಒಟ್ಟೊಟ್ಟಿಗೆ ಹೋಗ್ಬೇಕು. ಅದಕ್ಕೆ ಪ್ರಭು ಹೇಳುವಂತ ನೋಡಿ, ಯಾವನು ಅವಿದ್ಯೆ ಮತ್ತೆ ದಿವ್ಯಜ್ಞಾನ ಎರಡೂ ಕೂಡ ಒಟ್ಟಿಗೆ ಹೋಗ್ಬೇಕು. ಈಗ ಟ್ರೈನಿಂಗ್ ಟ್ರ್ಯಾಕ್ ಅಲ್ಲಿ ಎರಡು ಉಂಟು, ಒಂದು ಮೆಟೀರಿಯಲ್, ಒಂದು ಸ್ಪಿರಿಚುವಲ್. ಎರಡೂ ಕೂಡ ಒಟ್ಟೊಟ್ಟಿಗೆ ಹೋಗ್ಬೇಕು. ಖಾಲಿ ಮೆಟೀರಿಯಲ್ ಮಾತ್ರ ಅಲ್ಲ, ಭೌತಿಕ ಮಾತ್ರ ಅಲ್ಲ. ಹಾಗೆ ಯಾವನು ಅವಿದ್ಯೆ ಮತ್ತು ದಿವ್ಯಜ್ಞಾನ ಒಟ್ಟಿಗೆ ಅರಿಯುತ್ತಾನೋ ಅವನು ಮತ್ತೆ ಮತ್ತೆ ಜ್ಞಾನ ಮರಣಗಳಾಗುವುದನ್ನು ಮೀರಿ ಪೂರ್ಣ ಅಮೃತವನ್ನು ಅನುಭವಿಸ್ತಾನೆ. ಹೇಗಂದ್ರೆ ಪ್ರಭುಪಾದ ಇಲ್ಲಿ ಹೇಳುವಂಥದ್ದು ಎಂತ ಅಂದ್ರೆ, ಎಸ್ ನೀನು ಮೆಟೀರಿಯಲ್ ಎಜುಕೇಶನ್ ಮಾಡು, ಒಳ್ಳೆ ಕೆಲಸ ಸಿಗ್ಲಿ, ಆದರೆ ಅದರೊಟ್ಟಿಗೆ ಕೃಷ್ಣ ಪ್ರಜ್ಞೆ ಕೂಡ ಮಾಡು. ಚಾಂಟಿಂಗ್ ಮಾಡು, ಕೀರ್ತನ್ ಮಾಡು, ಭಗವದ್ಗೀತೆ ಓದು, ಪ್ರಸಾದ ತಿನ್ನು, ಇದನ್ನು ಕೂಡ ಮಾಡು. ಎಸ್, ಇದು ಸರಿಯಾದಪ್ಪ? ಯಾರು ಹೇಳ್ತೀರಿ? ಪ್ರಭುಪಾದ ಹೇಳುವಂಥದ್ದು ಸರಿಯಾದಪ್ಪ? ಒಂದು ನಿಮಿಷ. ಎಸ್, ಪ್ರಭುಪಾದ ಹೇಳುವಂಥ ಸರಿಯಾದಪ್ಪ? ಎರಡು ಕೂಡ ಒಟ್ಟಿಗೆ ಬೇಕಂತ ಪ್ರಭುಪಾದ ಹೇಳುವಂಥದ್ದು. ಸರಿ ಪ್ರಭುಜಿ. ಆದ್ರೆ ನಾವು ಎಂತ ಮಾಡ್ತಾ ಇದ್ದೀವಿ ಮಕ್ಕಳಿಗೆ? ಬರೀ ಒಂದೇ ಒಂದು ಟ್ರ್ಯಾಕ್ ಅಲ್ಲಿ ಹೋಗಕ್ಕೆ ಒಂದೇ ಒಂದು ಟ್ರ್ಯಾಕಿಗೆ ಹೋಗ್ಲಿಕ್ಕೆ ಹೇಳ್ತಾ ಇದ್ದೇವೆ, ಅದು ತಪ್ಪು. ಎರಡು ಕೂಡ ಟ್ರ್ಯಾಕ್ ಹೋಗ್ಬೇಕು. ಎಸ್, ಪ್ರಭುಪಾದ ಹೇಳುವಂಥದ್ದು ಎಷ್ಟು ಅಂದ್ರೆ ನಿಜವಾಗಿ ನಮಗೆ ಗೊತ್ತಾಗುದಿಲ್ಲ ಪ್ರಭುಪಾದ್ ಎಂತ ಹೇಳ್ತಾ ಇದ್ದಾರಂತೆ, ಆದ್ರೆ ಪ್ರಭುಪಾದ್ ಸರಿಯಾಗಿ ಹೇಳ್ತಾ ಇದ್ದಾರೆ. ಎಸ್, ಈಗ ನೋಡುವ ಶ್ಲೋಕ ಮಂತ್ರ 11. ಎಸ್, ವಿದ್ಯಾಯಾಂಶ ಅವಿದ್ಯಾಯಾಂಶ ಯತ್ತತ್ ವೇದ ಉಭಯಂ ಸಹ. ಮಂತ್ರ 11. ಸಾವನ್ನು ಗೆಲ್ಲುವಂಥ ಏಕಮುಖವಾದ ಪ್ರಯತ್ನಗಳನ್ನು ಮಾಡಬಾರದೆಂದು ಈಶೋಪನಿಷತ್ ಹೇಳುತ್ತದೆ. ಅಂದರೆ ದೇಹಧಾರಣೆಗೆ ಬೇಕಾದ ಎಲ್ಲ ಚಟುವಟಿಕೆಗಳನ್ನು ಬಿಡಬೇಕೆಂದು ಅರ್ಥವಲ್ಲ, ಚಟುವಟಿಕೆಗಳನ್ನು ನಿಲ್ಲಿಸುವ ಪ್ರಶ್ನೆ ಇಲ್ಲ. ಅಂದರೆ
तोड़ना नहीं, जोड़ना है. ಅಂದರೆ ನಮ್ದು ಯಾವುದೇ ಆಕ್ಟಿವಿಟೀಸ್ ಬಿಡ್ಲಿಕ್ಕಿಲ್ಲ. ನಿಲ್ಲಿಸಬೇಕೆಂದು ಅರ್ಥವಲ್ಲ, ನಿಲ್ಲಿಸುವುದಲ್ಲ. ಆದರೆ ಎಂತ ಹೇಳ್ತಿದ್ದಾರೆ ಇಲ್ಲಿ ನೆಕ್ಸ್ಟ್ ಒಂದು ನಿಮಿಷ. ಒಂದು ಕಾಯಿಲೆಯನ್ನು ವಾಸ ಮಾಡುವಾಗ ದೇಹತಾಪವನ್ನು ಪೂರ್ತಿಯಾಗಿ ಇಳಿಸಿಬಿಡುವ ಪ್ರಶ್ನೆ ಇಲ್ಲವೆಂಬಂತೆ ಇದ್ದುದರಲ್ಲಿ ತೃಪ್ತಿ ಪಡಬೇಕು ಎಂಬುದು ಸರಿಯಾದ ಮಾತು. ಭಾರತ ಮಹರ್ಷಿಗಳು, ಸಂತರು ಆಧ್ಯಾತ್ಮಿಕ ಹಾಗೂ ಲೌಕಿಕ ಜ್ಞಾನ ಸಮತೋಲನದಿಂದ ಇದನ್ನು ಸಾಧಿಸಲು ಪ್ರಯತ್ನಿಸ್ತಾರೆ. ಅಂದರೆ ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್ ಆಗಬೇಕು. ಕಲಿಯುಗದಲ್ಲಿ ಸಿಂಪ್ಲಿ ಲಿವಿಂಗ್, ನೋ ಥಿಂಕಿಂಗ್. ಇರುವುದರಲ್ಲಿ ತೃಪ್ತಿ ನಮಗೆ ಇಲ್ಲ, ನಮಗೆ ಇನ್ನೂ ಬೇಕು, ಮತ್ತು ಬೇಕು. ಹೇಗಾಗ್ತದೆ ಅಂದರೆ, ಈಗ ಸಪೋಸ್ ತಂದೆ ತಾಯಿ ಡಾಕ್ಟರ್, ಮಗನನ್ನು ಕೂಡ ಡಾಕ್ಟರ್ ಮಾಡಬೇಕು. ಅವರೊಂದು 5 ಮನೆ ಮಾಡಿದ್ದಾರೆ, ಅವರದೊಂದು ಬ್ಯಾಂಕ್ ಬ್ಯಾಲೆನ್ಸ್ ಒಂದು 10 ಕೋಟಿ ಉಂಟು. ಮಗ 50 ಕೋಟಿ ಮಾಡಬೇಕು, ಅವ ಇನ್ನೊಂದು 10 ಮನೆ ಮಾಡಬೇಕು. ಇದೇ ಯೋಚನೆ. ಹೇಗಂದರೆ ಇದ್ದಲ್ಲಿ ತೃಪ್ತಿ ಇಲ್ಲ, ಇದ್ದಲ್ಲಿ ತೃಪ್ತಿ ಪಡಬೇಕು ಎಂಬುದು ಸರಿಯಾದ ಮಾತು. ಭಾರತ ಮಹರ್ಷಿಗಳು, ಸಂತರು ಆಧ್ಯಾತ್ಮಿಕ ಹಾಗೂ ಲೌಕಿಕ ಜ್ಞಾನದ ಸಮತೋಲನದಿಂದ ಇದನ್ನು ಸಾಧಿಸಲು ಪ್ರಯತ್ನಿಸಿದ್ದಾರೆ. ಹಾಗೆ ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್. ಕಲಿಯುಗದಲ್ಲಿ ಸಿಂಪ್ಲಿ ಲಿವಿಂಗ್, ನೋ ಥಿಂಕಿಂಗ್. ಎಸ್, ಈಗ ಶ್ರೀಲ ಪ್ರಭುಪಾದರು ನಮಗೆ ನೀಡಿದ ಆಧ್ಯಾತ್ಮಿಕ ಜೀವನದ ಪ್ರಕ್ರಿಯೆಯು ಆಧ್ಯಾತ್ಮಿಕ ಮತ್ತು ಭೌತಿಕ ಜ್ಞಾನದ ಸಮತೋಲಿತ ಕಾರ್ಯಕ್ರಮವನ್ನು ಸಾಧಿಸಲು ನಮಗೆ ಹೇಗೆ ಸಹಾಯ ಮಾಡುತ್ತದೆ ನೋಡಿ. ಆಧ್ಯಾತ್ಮಿಕ ಮತ್ತು ಭೌತಿಕ ಜ್ಞಾನದ ಸಮತೋಲಿತ ಕಾರ್ಯಕ್ರಮ ಹೇಗೆ ಸಹಾಯ ಮಾಡುತ್ತದೆ ನೋಡುವ. ತೋರಿಸಲು ಕಿರು ಹಾಸ್ಯ ನಾಟಕವನ್ನು ಸಿದ್ಧಪಡಿಸಿ. ಓಕೆ, ಈಗ ಎಲ್ಲ ಟೈಮ್ ಲೇಟ್ ಆಯಿತು, ಬೇಡ. ಅದು ಸಂಪೂರ್ಣ ಸಂಬಂಧ ಜ್ಞಾನದ ಪರಿಭಾಷೆಯಲ್ಲಿ. ಓಕೆ, ಆರಾಧನೆ ವಿಷಯದಲ್ಲಿ ಶ್ಲೋಕ 9, 10, 11, 12, 13, 14. ನೋಡಿ, ಶ್ಲೋಕ ಎಲ್ಲ ಓದುವುದಿಲ್ಲ, ಈಗ ಸಮಯ ಆಗಿದೆ. ಓಕೆ, ಯಾರು ಅವಿದ್ಯೆ ಕಾರ್ಯಗಳಲ್ಲಿ ತೊಡಗಿರುವವರೋ ಅವರು ಅಜ್ಞಾನದ ಅಂಧಕಾರ ಪ್ರದೇಶವನ್ನು ಪ್ರಯೋಗಿಸ್ತಾರೆ. ಜ್ಞಾನವೆನಿಸಿಕೊಂಡಿರುವಲ್ಲಿ ತೊಡಗಿರುವಂತೂ ಇನ್ನೂ ಕೀಳು. ಅವಿದ್ಯೆ ಅಂದರೆ ನಮ್ಮದು ಸೋಕಾಲ್ಡ್ ನಾಲೆಜ್. ಅವರು ಅಂಧಕಾರಕ್ಕೆ ಹೋಗ್ತಾರಂತೆ. ಜ್ಞಾನವೆನಿಸಿಕೊಂಡವರು ಅಂದರೆ ಈ ವೇದವಾದ ರಥಾಸ್, ಅದು ಇನ್ನೂ ಕೂಡ ಕೀಳು. 10 ಜ್ಞಾನ ಸಂಸ್ಕೃತಿ, ಅಜ್ಞಾನ ಸಂಸ್ಕೃತಿ. ಅಂದರೆ ನಾನು ಆಗ ಹೇಳಿದಾಗೆ ಸಂಸ್ಕೃತಿ ಕಲ್ಚರ್ ಮನೆಯಿಂದ ಬರಬೇಕು, ಅದಕ್ಕೆ ವಿಭಿನ್ನ ಫಲಿತಾಂಶ. ಮತ್ತು ಜ್ಞಾನ ಮತ್ತು ದಿವ್ಯ ಜ್ಞಾನದ ಪ್ರಕ್ರಿಯೆಯನ್ನು ಅಕ್ಕಪಕ್ಕದಲ್ಲಿ ಕಲಿಯಿರಿ. ಇದೆಂತಂದರೆ ನಿಮಗೆ ಈಗ ಆ್ಯಕ್ಟಿವಿಟಿ ಇತ್ತಲ್ಲ, ಅದರ ಉತ್ತರ. ಹನ್ನೆರಡು, ದೇವತೆಗಳ ಆರಾಧಕರು ಇನ್ನೂ ಹೆಚ್ಚಾಗಿ ನಿರಾಕಾರ ಆರಾಧಕರು ಕತ್ತಲು ಪ್ರದೇಶ ಪ್ರವೇಶಿಸ್ತಾರೆ. ನೋಡಿ, ದೇವತೆ ಆರಾಧನೆ ಮಾಡಿದರೆ ಅಂಧತಮ ಪ್ರದೇಶಕ್ಕೆ ಹೋಗ್ತಾನಂತೆ. ನಿರಾಕಾರವಾದಿಗಳು ಇನ್ನೂ ಕೂಡ ಅದರ ಅಂದರೆ ಜಾಸ್ತಿ ಅಂಧತಮ ಪ್ರದೇಶಕ್ಕೆ ಹೋಗ್ತಾರೆ. 13, ಪರಮಪುರುಷನ ಆರಾಧಿಸುವುದು, ದೇವತೆಗಳನ್ನು ಆರಾಧಿಸುವುದು ವಿಭಿನ್ನ ಫಲಿತಾಂಶ. ದೇವತೆಗಳನ್ನು ಆರಾಧನೆ ಮಾಡಿದರೆ ನಮಗೆ ಎಂತ ಸಿಗ್ತದೆ, ಕೃಷ್ಣನ ಆರಾಧನೆ ಮಾಡಿದರೆ ಎಂತ ಸಿಗ್ತದೆ ಫಲಿತಾಂಶ. ಮತ್ತು ದೇವತಾ ಪರಮಪುರುಷನ ತಿಳಿಯುವುದು, ಹಾಗೆ ಅವನ ಅನಿತ್ಯವಾದ ಐಕ ಸೃಷ್ಟಿಯನ್ನು ತಿಳಿಯುವುದು. ಭಗವಂತನ ಮತ್ತು ಅವನ ಈ ಮೆಟೀರಿಯಲ್ ಇದನ್ನು ತಿಳಿಯುವಂಥದ್ದು. ಎಸ್, ಮಂತ್ರ 12, ಅಂಧತಮ ಪ್ರವೇಶಂತಿ ಯೇ ಅಸಂಭೂತಿ ಉಪಾಸತೆ. ದೇವತೆಗಳ ಪೂಜೆಯಲ್ಲಿ ಯಾರು ತೊಡಗಿದ್ದಾರೋ ಅವರು ಅಂಧತಮ ಪ್ರದೇಶದೊಳಗೆ ಹೋಗುತ್ತಾರೆ. ನಿರಾಕಾರ ಬ್ರಹ್ಮವನ್ನು ಅರ್ಚಿಸುವವರು ಅದಕ್ಕಿಂತ ಹೆಚ್ಚಿನ ಕತ್ತಲೆ ಪ್ರದೇಶವನ್ನು ಪ್ರವೇಶಿಸ್ತಾರೆ. ಹಾಗಾಗಿ ದೇವತೆಗಳ ಪೂಜೆ ಮಾಡಿದಲ್ಲಿಗೆ ಅಂಧತಮ ಪ್ರದೇಶ ಅಂತೆ. ಮತ್ತು ನಿರಾಕಾರ ಬ್ರಹ್ಮನು ಅಂದರೆ ಈ ನಿರಾಕಾರವಾದಿಗಳು, ಮಾಯಾವಾದಿಗಳು, ಅವರು ಅದಕ್ಕಿಂತ ಕತ್ತಲ ಪ್ರದೇಶಕ್ಕೆ ಹೋಗ್ತಾರೆ. ಒಂದು ನಿಮಿಷ. ಇಲ್ಲಿ ಹೋಯ್ತಪ್ಪ.
ವಾಪಸ್ ಅಲ್ಲಿಗೆ ಹೋಗ್ತದೆ. ಎಸ್, ದೇವತೆಗಳನ್ನು ಪೂಜಿಸುವವರು ಒಂದಲ್ಲ ಒಂದು ವಿಧಾನದಿಂದ ಭೌತ ಲೋಕಗಳಲ್ಲಿ ಅಲೆದಾಡುತ್ತಿರುವವರು, ಅವರು ಜಗತ್ತಿನ ಅಂಧದ ಸ್ಥಳದಲ್ಲಿ ಇರುತ್ತಾರೆ. ಅಂದರೆ ಅವರಿಗೆ ವೈಕುಂಠಕ್ಕೆ ಹೋಗ್ಲಿಕ್ಕೆ ಆಗುತ್ತಾರೆ ದೇವತೆ ಪೂಜೆ ಮಾಡಿದರೆ ಎಂದು ಈಶೋಪನಿಷತ್ ಸೂಚಿಸುತ್ತದೆ. ಇಡೀ ಜಗತ್ತು ದೈತ್ಯವಾದ ಭೌತ ದ್ರವ್ಯಗಳಿಂದ ಆವೃತವಾಗಿದೆ. ತೆಂಗಿನಕಾಯಿಯು ಮಟ್ಟೆಯಿಂದ ಆವೃತವಾಗಿರುತ್ತದೆ ಮತ್ತು ಅರ್ಧದಷ್ಟು ನೀರಿನಿಂದ ತುಂಬಿರುತ್ತದೆ. ಅದರ ಹೊದಿಕೆ ಗಾಳಿ ಹೋಗದಂತೆ ಭದ್ರವಾಗಿರುವುದರಿಂದ ಅದರಲ್ಲಿ ಗಾಢ ಅಂಧಕಾರವಿರುತ್ತದೆ. ಆದ ಕಾರಣ ಬೆಳಕಿಗಾಗಿ ಸೂರ್ಯಚಂದ್ರರು ಬೇಕು. ತೆಂಗಿನಕಾಯಿ ಮಟ್ಟೆಯಿಂದ ಆವೃತವಾಗಿರುತ್ತದೆ, ಅಂದರೆ ಅಂಧಕಾರದಲ್ಲಿ ಇರ್ತದೆ. ಅದು ಅಂದರೆ ಅರ್ಧದಷ್ಟು ನೀರು ಇರ್ತದೆ, ತುಂಬಿರುತ್ತದೆ. ಆದರೆ ಗಾಳಿ ಹೋಗದಂತೆ ಭದ್ರವಾಗಿರುವುದರಿಂದ ಅದರಲ್ಲಿ ಗಾಢ ಅಂಧಕಾರ ಇರ್ತದೆ ಅಂತ ತೆಂಗಿನಕಾಯಲ್ಲಿ. ಆದ ಕಾರಣ ಬೆಳಕಿಗೆ ಸೂರ್ಯಚಂದ್ರರು ಬೇಕು. ನಿರಾಕಾರವಾದಿಗಳು ವೈದಿಕ ವಿಧಿಗಳನ್ನು ಉಲ್ಲಂಘಿಸುವ ಹುಸಿ ಧಾರ್ಮಿಕವಾದಿಗಳು ಮತ್ತು ಅವತಾರ ಪುರುಷರೆಂದು ಹೇಳಿಕೊಳ್ಳುವವರು ಜಗತ್ತಿನ ಅಂಧದ ಪ್ರದೇಶಗಳಿಗೆ ಹೋಗುವರು, ಏಕೆಂದರೆ ಅವರು ತಮ್ಮ ಅನುಯಾಯಿಗಳನ್ನು ತಪ್ಪುದಾರಿಗೆಳೆಯುತ್ತಾರೆ. ಸಾಮಾನ್ಯವಾಗಿ ಮಾಯಾವಾದಿಗಳು ವೈದಿಕ ಜ್ಞಾನವಿಲ್ಲದ ಮೂರ್ಖರೆಂದು ತಾವೇ ದೇವರ ಅವತಾರವೆಂದು ಸೋಗು ಹಾಕುತ್ತಾರೆ. ಅಂಥ ಮೂರ್ಖರಿಗೆ ಕೊಂಚವಾದರೂ ಜ್ಞಾನವಿದ್ದ ಪಕ್ಷದಲ್ಲಿ ಅದು ಅಜ್ಞಾನಿಗಿಂತಲೂ ತುಂಬ ಅಪಾಯಕಾರಿ. ಎಸ್, ಏಕೆಂದರೆ ಪ್ರಭುಪಾದರು ಹೇಳುವಂಥದ್ದು ಮಾಯಾವಾದಿ ನಾಸ್ತಿಕ ಆಗ್ಬೋದಂತೆ, ಆದರೆ ಮಾಯಾವಾದಿ ಅಲ್ಲ. ಯಾಕೆ? ಮಾಯಾವಾದಿ ನಾಸ್ತಿಕನಿಗೆ ಎಂತ ಗೊತ್ತಿಲ್ಲ, ಆದರೆ ಮಾಯಾವಾದಿ ದೇವರ ಹೆಸರಲ್ಲಿ ತಪ್ಪು ಹೇಳ್ತಾ ಇದ್ದಾನೆ. ಆಗ ಅವರು ತುಂಬ ಡೇಂಜರಸ್. ಹಾಗೆ ಇವರು ಅಂಧತಮ ಪ್ರದೇಶಕ್ಕೆ ಹೋಗ್ತಾರೆ ಮಾಯಾವಾದಿಗಳು, ಏಕೆಂದರೆ ಅವರು ತಮ್ಮ ಅನುಯಾಯಿಗಳನ್ನು ತಪ್ಪು ದಾರಿಗಿಳಿಯುತ್ತಾರೆ. ಎಸ್, ನೋಡಿ, ಇದನ್ನು ನೆಕ್ಸ್ಟ್ ಸ್ಯಾಟರ್ಡೇ ಇದನ್ನೇ ಕ್ಲಾಸ್ ಮಾಡ್ತೇನೆ, ಯಾಕೆಂದರೆ ಇದು ತುಂಬ ಕಟ್ಟುಕಟ್ಟಾಯಿತು. ಲ್ಯಾಪ್ಟಾಪ್ ಕೂಡ ಸರಿ ಮಾಡುವ. ನೋಡಿ ಪ್ರಭುದಲ್ಲಿ ಅಂತ ಹೇಳಿದ್ರೆ, ಇಂಥ ಕದೀಮರು ಮಾನವ ಸಮಾಜಕ್ಕೆ ತುಂಬ ಅಪಾಯಕಾರಿಗಳು. ಧಾರ್ಮಿಕ ಸರ್ಕಾರವಿಲ್ಲದೆ ಇರುವುದರಿಂದ ಅವರು ಸರ್ಕಾರದ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳುತ್ತಾರೆ, ಆದರೆ ಅವರು ಪರಮಪುರುಷನ ಕಟ್ಟಲೆಯಿಂದ ತಪ್ಪಿಸಿಕೊಳ್ಳಲ್ಲ. ನೋಡಿ, ಈ ಮಾಯಾವಾದಿಗಳು ಭಗವಂತನ ಇದರಿಂದ ತಪ್ಪಿಸಿ ಆಗುವುದಿಲ್ಲ ಅಂತ ಅವರು ನರಕಕ್ಕೆ ಹೋಗ್ತಾರೆ, ಅಂಧತಮ ಪ್ರದೇಶಕ್ಕೆ. ಭಗವದ್ಗೀತಾ 16.19-20 ಧಾರ್ಮಿಕ ಪ್ರಚಾರದ ವೇಷದಲ್ಲಿರುವ ರಾಕ್ಷಸನು ನರಕದ ಅಂಧದ ಪ್ರದೇಶಗಳಿಗೆ ಎಸೆಯಲಾಗುವುದು ಮತ್ತು ಭಗವಂತನ ಸ್ಪಷ್ಟವಾಗಿ ಹೇಳಿದ್ದಾನೆ. ಈ ಹುಸಿ ಧಾರ್ಮಿಕವಾದಿಗಳು ಕೇವಲ ಇಂದ್ರಿಯ ಸುಖಕ್ಕಾಗಿ ಮಾಡುವ ಆಧ್ಯಾತ್ಮಿಕ ಗುರುವಿನ ಕೆಲಸವನ್ನು ಮುಗಿಸಿದ ಮೇಲೆ ಈ ಜಗತ್ತಿನ ಅತ್ಯಂತ ಹೊಲಸಾದ ಸ್ಥಳಕ್ಕೆ ಹೋಗುತ್ತಾರೆ. ನೋಡಿ, ಹೊಲಸಾದಂದರೆ ಅಂಧದ ಪ್ರದೇಶಕ್ಕೆ ಹೋಗ್ತಾರೆ ಅವರು, ನರಕಕ್ಕೆ ಎಂದು ಈಶೋಪನಿಷತ್ ಖಚಿತವಾಗಿ ಹೇಳುತ್ತದೆ. ಪಾಠ 5ರ ಉದ್ದೇಶಗಳು: ತಿಳುವಳಿಕೆ, ಮಂತ್ರ ಅವಲೋಕನ, 9-14 ಉಪದೇಶದ ವಿವರಣೆ, ಆಧುನಿಕ ಸಭಾಸದರಿಗೆ ಶಿಕ್ಷಣದ ಪ್ರಗತಿಗೆ ಸಂಬಂಧಿಸಿದಂತೆ ಮಂತ್ರ 9ರ ಹೇಳಿಕೆಯನ್ನು ಪ್ರಸ್ತುತಪಡಿಸಿ ಚರ್ಚಿಸಲಾಯಿತು. ಶ್ರೀಲ ಪ್ರಭುಪಾದರು ನಮಗೆ ನೀಡಿದ ಆಧ್ಯಾತ್ಮಿಕ ಜೀವನದ ಪ್ರಕ್ರಿಯೆಯು ಆಧ್ಯಾತ್ಮಿಕ ಮತ್ತು ಭೌತಿಕ ಜ್ಞಾನದ ಸಮತೋಲಿತ ಕಾರ್ಯವನ್ನು ಸಾಧಿಸಲು ನಮಗೆ ಹೇಗೆ ಸಹಾಯ ಮಾಡುತ್ತದೆ ಎಂಬುದನ್ನು ನಮ್ಮ ಸ್ವಂತ ಅನುಭವದಿಂದ ಉದಾಹರಣೆ ಮೂಲಕ ಚರ್ಚಿಸಲಾಯಿತು. ಓಕೆ, ಓಕೆ. ಈಚೀಚೆಗೆ ಹಾಗೂ ಸೋಗು ಹಾಕುವರ, ಒಂದು ನಿಮಿಷ. ಸೋಗು ಹಾಕುವವರ ಸಂಖ್ಯೆ ಸಾಕಷ್ಟು ಹೆಚ್ಚಾಗಿದೆ. ಜನಸಾಮಾನ್ಯರು ಈ ಸೋಗು ಹಾಕುವವರ ಮತ್ತು ಸುಳ್ಳು ಅವತಾರ ಪುರುಷರ ಅಪ್ರಚಾರಕ್ಕೆ ಬಲಿಯಾಗದಂತೆ ಮಾಡುವುದು ಭಾಗವತೋತ್ತಮರಿಗೆ ಸಮಸ್ಯೆ ಆಗಿದೆ. ಅಂದರೆ ಪ್ರಭುಪಾದರು ಒಂದು ಭಕ್ತನಿಗೆ ತುಂಬ ದೊಡ್ಡ ಕೆಲಸ ಅಂತ. ಯಾಕೆ? ಈ ಮಾಯಾವಾದಿಗಳು ಯಾರನ್ನು ಹಾಳು ಮಾಡಿದ್ದಾರೆ ಅವರನ್ನು ಸರಿ ಮಾಡಬೇಕು.
ಹಾಗೆ ಇದು ದೊಡ್ಡ ಕೆಲಸ ಅಂತೆ ಪ್ರಭುಪಾದ ಹೇಳುವಂಥದ್ದು. ಎಷ್ಟಿಲ್ಲ ಪ್ರಭುಪಾದ್ ಕಿ ಜೈ. ಒಂದು ನಿಮಿಷ. ಎಸ್, ನೆಕ್ಸ್ಟ್ ಸ್ಯಾಟರ್ಡೆ ಇದನ್ನೇ ಕ್ಲಾಸ್ ಮಾಡ್ತೇನೆ. ಯಾಕೆಂದರೆ ಇದೆಂತ ಆಯ್ತಂದರೆ ಹರೇ ಕೃಷ್ಣ, ತುಂಬ ಕಟ್ಟುಕಟ್ಟಾಯಿತು. ನೆಕ್ಸ್ಟ್ ಸ್ಯಾಟರ್ಡೆ ಇದನ್ನೇ ಮಾಡ್ತೇನೆ ವಾಪಸ್. ನನಗೆ ಕೂಡ ಸಮಾಧಾನ ಆಗಲಿಲ್ಲ, ಕ್ಲಾಸ್ ಮಾಡಿದಾಗ ಆಗಲಿಲ್ಲ. ಓಕೆ, ನೋಡಿ ನನ್ನ ಲ್ಯಾಪ್ಟಾಪ್ ಸರಿ ಇಲ್ಲ. ಅಟೆಂಡೆನ್ಸ್ ಇವತ್ತು ಬೇಡ, ನೆಕ್ಸ್ಟ್ ಇದೇ ಮಾಡುವ. ರೆಕಾರ್ಡ್ ಮಾಡಿದ್ದೇನೆ, ಅದು ಕೂಡ ಇನ್ನೊಮ್ಮೆ ಮಾಡುವ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು. ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದಗಳು. ಧನ್ಯವಾದಗಳು. ನನಗೆ ಕೂಡ ಸಮಾಧಾನ ಆಗಲಿಲ್ಲ, ಕ್ಲಾಸ್ ಮಾಡಿದಾಗ ಆಗಲಿಲ್ಲ ನನಗೆ ಕೂಡ, ಯಾಕೆಂದ್ರೆ ತುಂಬ ಡಿಸ್ಟರ್ಬೆನ್ಸ್ ಇತ್ತಲ್ಲ. ಹಾಗೆ ನೆಕ್ಸ್ಟ್ ಸ್ಯಾಟರ್ಡೆ ಇದನ್ನೇ ಮಾಡುವ. ಸರಿ ಸರಿ ಪ್ರಭು. ಹರೇ ಧನ್ಯವಾದ ಧನ್ಯವಾದ ಹರೇ ಧನ್ಯವಾದಗಳು. ಧನ್ಯವಾದಗಳು ಧನ್ಯವಾದಗಳು.